ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕೊಡಲಿನ ವಿಶೇಷ ಮಾತುಕತೆ ಕಾರ್ಯಕ್ರಮ ಸುರಕ್ಷಾ ಸಂಜೀವಿನಿ ನಿಮ್ಮ ಆರೋಗ್ಯಕ್ಕೊಂದು ಕೈಪಿಡಿ ಸರಣಿ ಕಾರ್ಯಕ್ರಮದಲ್ಲಿ ವೈದ್ಯಕೀಯ ಒಂದು ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು. ಮಂಗಳೂರಿನ ಚೂಂತಾರು ಸರೋಜಿನಿ ಭಟ್ ಪ್ರತಿಷ್ಠಾನ ರಿಜಿಸ್ಟರ್ಡ್ ಇವರ ಪ್ರಾಯೋಜಕತ್ವದಲ್ಲಿ ಈ ಕಾರ್ಯಕ್ರಮ ಸರಣಿ ಕಾರ್ಯಕ್ರಮವಾಗಿ ವಾರಕ್ಕೊಂದು ಮೂಡಿ ಬರ್ತಾ ಇದೆ. ಹೊಸಕೊಡಲಿನಲ್ಲಿ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು ಖ್ಯಾತ ದಂತ ವೈದ್ಯರಾಗಿ, ಒಳ್ಳೆಯ ಬರಹಗಾರರಾಗಿ, ವಾಗ್ಮಿಯಾಗಿ, ಹಾಗೆ ದಕ್ಷಿಣ ಕನ್ನಡ ಜಿಲ್ಲಾ ಹೋಮ್ ಗಾರ್ಡ್ಸ್ನ ಕಮಾಂಡೆಂಟ್ ಆಗಿ ಎಲ್ಲರಿಗೂ ಪರಿಚಿತರು. ಈ ಕಾರ್ಯಕ್ರಮದ ಮೂಲಕ ಹೊಸಕೊಡಲಿನ ಮೂಲಕ ಅವರು ನಿರಂತರವಾಗಿ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಈ ವಾರದಲ್ಲಿ ನಾವು ಲೇಸರ್ ಚಿಕಿತ್ಸೆಯ ಬಗ್ಗೆ ಒಂದು ವಿಷಯವನ್ನು ಆಯ್ದುಕೊಂಡಿದ್ದೇವೆ. ಅವರನ್ನು ಎಲ್ಲರ ಪರವಾಗಿ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರನ್ನು ಸ್ವಾಗತಿಸ್ತಾ ಇದ್ದೇವೆ. ನಮಸ್ಕಾರ ಡಾಕ್ಟ್ರೇ, ಲೇಸರ್ ಚಿಕಿತ್ಸೆಯ ಬಗ್ಗೆ ನಾವು ಈ ವಾರದ ಸುರಕ್ಷಾ ಸಂಜೀವಿನಿಯಲ್ಲಿ ಮಾಹಿತಿಯನ್ನು ನೀಡಲಿಕ್ಕಿದ್ದೇವೆ. ಲೇಸರ್ ಅಂತ ಹೇಳಿದ ಕೂಡಲೇ ಬೇರೆ ಬೇರೆ ಚಿಕಿತ್ಸೆಗಳಲ್ಲಿ ಲೇಸರ್ ಚಿಕಿತ್ಸೆಯನ್ನು ನಾವು ಕೇಳ್ತಾ ಇದ್ದೇವೆ. ಕ್ಯಾನ್ಸರಿಗೆ ಒಂದು ಲೇಸರ್ ಚಿಕಿತ್ಸೆ, ಕಿಡ್ನಿ ಸ್ಟೋನಿಗೆ ಸ್ಟೋನ್ ಹುಡಿ ಮಾಡುವಂಥ ಲೇಸರ್ ಟ್ರೀಟ್ಮೆಂಟ್ ಅಂತ, ಹೀಗೆ ಬೇರೆ ಬೇರೆ ವಿಷಯಗಳಲ್ಲಿ ಲೇಸರ್ ಶಬ್ದವನ್ನು ಕೇಳ್ತಾ ಇದ್ದೇವೆ. ಏನು ಈ ಲೇಸರ್ ಅಂದರೆ? ಲೇಸರ್ ಅಂತ ಹೇಳಿದ್ರೆ ಒಂದು ಅತ್ಯಾಧುನಿಕ ತಂತ್ರಜ್ಞಾನದಿಂದ ಒಂದು ಬೆಳಕಿನ ಕಿರಣಗಳನ್ನು ಒಂದು ನಿರ್ದಿಷ್ಟವಾದ ದಾರಿಯಲ್ಲಿ, ಅತ್ಯಂತ ತೆಳುವಾದ ಬೆಳಕಿನ ಕಿರಣಗಳನ್ನು ಒಂದು ನಿರ್ದಿಷ್ಟ ದಾರಿಯಲ್ಲಿ ಸಾಗುವಂತೆ ಮಾಡಿ ಅದರಿಂದ ಬೇರೆ ಬೇರೆ ರೀತಿಯ ಚಿಕಿತ್ಸೆ ನೀಡಲಿಕ್ಕೆ ಮಾಡುವಂಥ ಒಂದು ಹೊಸದಾದ ತಂತ್ರಜ್ಞಾನದಿಂದ ಮಾಡಿದಂಥ ಒಂದು ವ್ಯವಸ್ಥೆ. ತಾವು ಹೇಳಿದಾಗ ಇದು ಸ್ಕಿನ್ ಪ್ರಾಬ್ಲಮ್ಗಳಲ್ಲಿ ಜಾಸ್ತಿ ಲೇಸರ್ ಚಿಕಿತ್ಸೆಗಳನ್ನು ಮಾಡ್ತಾರೆ. ಮತ್ತು ಭಾಳಷ್ಟು ವೈದ್ಯಕೀಯ ಕ್ಷೇತ್ರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಕ್ರಾಂತಿಕಾರಿ ಡೆವಲಪ್ಮೆಂಟ್ಗಳಾದ ನಂತರ ಭಾಳಷ್ಟು ರೋಗ ಚಿಕಿತ್ಸೆಗೆ ಇದನ್ನು ಬಳಸ್ತಾ ಇದ್ದಾರೆ. ಅದನ್ನು ನಮ್ಮ ದಂತವೈದ್ಯಕೀಯ ಕ್ಷೇತ್ರದಲ್ಲೂ ಅಳವಡಿಸಿಕೊಂಡು ಹಲವಾರು ದಂತ ಸಂಬಂಧಿ ರೋಗಗಳಿಗೆ ಈ ಲೇಸರ್ ಚಿಕಿತ್ಸೆಯನ್ನು ನೀಡಲಿಕ್ಕೆ ಈಗ ಆರಂಭ ಮಾಡಿದ್ದಾರೆ. ಅಮೇರಿಕಾದಲ್ಲಿ 1960ನಲ್ಲಿ 1960ರಲ್ಲೇ ಇದರ ಮೊದಲ ಬಾರಿಗೆ ಇದನ್ನು ಯೂಸ್ ಮಾಡಿದರು. ಅದು ಯಾಕೋ ಒಂದು 20 ವರ್ಷ ಜಾಸ್ತಿ ಅದರ ಬಗ್ಗೆ ಬೆಳವಣಿಗೆ ಹೊಂದಲಿಲ್ಲ. 1980ಸ್ನಲ್ಲಿ ವಿಶ್ವದಾದ್ಯಂತ ಇದು ಬಹಳಷ್ಟು ಪಾಪ್ಯುಲರ್ ಆಯಿತು. ಭಾರತ ದೇಶದಲ್ಲಿ 2000 ಇಸ್ವಿಯಿಂದ ಬಹಳಷ್ಟು ಮಂದಿ ಲೇಸರ್ ಚಿಕಿತ್ಸೆಯನ್ನು ಬಳಸ್ತಾ ಇದ್ದಾರೆ ದಂತ ಚಿಕಿತ್ಸೆಯಲ್ಲಿ. ಲೈಟ್ ಆಂಪ್ಲಿಫಿಕೇಶನ್ ಸ್ಟಿಮ್ಯುಲೇಟೆಡ್ ಲೇಸರ್ ಎಮಿಷನ್ ರೇಡಿಯೇಷನ್ ಅಂತ ಹೇಳ್ತಾರೆ, LASER ಲೇಸರ್ ಅಂತೇಳಿ. ಅಂದರೆ ಒಂದು ನೇರವಾದಂತಹ ನಿಖರವಾದಂತಹ ಬೆಳಕಿನ ಕಿರಣಗಳನ್ನು ಒಂದು ನಿರ್ದಿಷ್ಟವಾದ ದಾರಿಯಲ್ಲಿ ಹೋಗುವಂತೆ ಮಾಡಿ, ಎಲ್ಲಿ ನಮಗೆ ತೊಂದರೆ ಇದೆ ಆ ಜಾಗಕ್ಕೆ ಈ ಬೆಳಕಿನ ಕಿರಣಗಳು ಬಿದ್ದು ಅಲ್ಲಿ ಬೇಕಾದ ರೀತಿಯಲ್ಲಿ ಅದರಿಂದ ಮಾಡುವಂತಹ ಚಿಕಿತ್ಸೆಗೆ ಲೇಸರ್ ಚಿಕಿತ್ಸೆ ಅಂತೇಳಿ ಹೇಳ್ತಾರೆ. ಬಹಳಷ್ಟು ದುಬಾರಿ ಆದರೂ ಸಹ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಜನಪ್ರಿಯಗೊಳ್ತಾ ಇದೆ. ಜನರು ಲೇಸರ್ ಚಿಕಿತ್ಸೆಯನ್ನೇ ಬಂದು ನಮಗೆ ಲೇಸರ್ ಚಿಕಿತ್ಸೆ ನೀಡಿ ಅಂತ ಹೇಳಿ ಕೇಳುವಷ್ಟರ ಮಟ್ಟಿಗೆ ಇದು ಈಗ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಿದೆ ಅಂತ ಹೇಳೋಕ್ಕೆ ನಾನು ಇಚ್ಛೆಪಡ್ತೀನಿ. ಈಗ ಲೇಸರ್ ಬೇರೆ ಬೇರೆ ಚಿಕಿತ್ಸೆಗಳಲ್ಲಿ ಲೇಸರ್ ಟ್ರೀಟ್ಮೆಂಟನ್ನು ಮಾಡೋದನ್ನು ಕೇಳಿದ್ವಿ. ದಂತ ಚಿಕಿತ್ಸೆಯಲ್ಲಿ ಯಾಕಾಗಿ ಇದನ್ನು ಬಳಸ್ತಾರೆ? ನೋಡಿ, ದಂತ ಚಿಕಿತ್ಸೆಯಲ್ಲಿ 2 ರೀತಿಯ ಹಾರ್ಡ್ ಟಿಶ್ಯೂ ಲೇಸರ್ ಅಂತ ಇದೆ ಮತ್ತು ಸಾಫ್ಟ್ ಟಿಶ್ಯೂ ಲೇಸರ್ ಅಂತ ಇದೆ. ಅಂದರೆ ಗಟ್ಟಿಯಾದ ವಸ್ತುಗಳ ಮೇಲೆ ಬಳಸುವಂತಹ ಲೇಸರ್ ಮತ್ತು ಮೆತ್ತಗಿನ ಸಾಫ್ಟ್ ಇರುವಂತಹ ವಸ್ತುಗಳ ಮೇಲೆ, ದೇಹದ ಅಂಗಾಂಗಗಳ ಮೇಲೆ ಬಳಸುವಂತಹ ಲೇಸರ್ ಅಂತ ಹೇಳ್ತೇವೆ. ಈ ಹಾರ್ಡ್ ಟಿಶ್ಯೂ ಅಂದರೆ ನಮ್ಮಲ್ಲಿ ಹಾರ್ಡ್ ಟಿಶ್ಯೂ ನಮಗೆಲ್ಲ ಗೊತ್ತಿದೆ, ಹಲ್ಲು ಅತ್ಯಂತ ಗಟ್ಟಿಯಾದಂಥ ವಸ್ತು ನಮ್ಮ ದೇಹದಲ್ಲಿ. ಈ ದಂತ ಸಂಬಂಧಿ ರೋಗಗಳು, ದಂತ ಕ್ಷಯಕ್ಕೆ, ಹಲ್ಲಿನ ಸಂಬಂಧಿ ರೋಗಗಳಿಗೆ ಮಾಡುವಂಥ ಲೇಸರ್ಗಳನ್ನು ಹಾರ್ಡ್ ಟಿಶ್ಯೂ ಲೇಸರ್ ಅಂತ. ಅದಕ್ಕೆ ಅದು ಬೇರೆಯ ವೇವ್ ಲೆಂತ್ ಇದೆ, ಬೇರೆ ರೀತಿಯ ಕಿರಣಗಳಿದೆ, ಬೇರೆ ರೀತಿಯ ಮೆಷಿನ್ಗಳಿದೆ. ಆದರೆ ಸಾಫ್ಟ್ ಟಿಶ್ಯೂ ಈ ಮೆತ್ತಗಿನ ವಸ್ತುಗಳು, ಒಸಡು ಇದೆ, ಚರ್ಮ ಇದೆ, ನಾಲಿಗೆ ಇದೆ, ಮತ್ತು ಬಾಯಿಯ ಒಳಭಾಗದಲ್ಲಿರುವಂತಹ ಬೇರೆ ಬೇರೆ ರೀತಿಯ ಸಾಫ್ಟ್ ಇರುವಂಥ ವಸ್ತುಗಳ ಮೇಲೆ ಬಳಸುವಂಥ ಲೇಸರ್ಗಳನ್ನು ನಾವು ಸಾಫ್ಟ್ ಟಿಶ್ಯೂ ಲೇಸರ್ ಅಂತ ಹೇಳ್ತೇವೆ. ಇದು 2 ವಿಭಿನ್ನವಾದಂತಹ ಲೇಸರ್. ಅದು ಬೇರೆ ಬೇರೆ ಕಂಪನಿಗಳು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಮಾರ್ಕೆಟ್ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಆರಂಭಿಕ ದಿನಗಳಲ್ಲಿ ಹಾರ್ಡ್ ಟಿಶ್ಯೂ ಲೇಸರ್ ಹೆಚ್ಚು ಪ್ರಸಿದ್ಧಿಗೆ ಬಂತು. ಹಾರ್ಡ್ ಟಿಶ್ಯೂ ಲೇಸರ್ ಅಂದರೆ ಹಲ್ಲಿನ ಮೇಲೆ ಬಳಸುವಂತಹ ಲೇಸರ್ಗಳು. ಜನರಿಗೆ ಈ ಹಲ್ಲಿನ ದಂತ ಚಿಕಿತ್ಸೆ ಬಗ್ಗೆ ಭಾಳಷ್ಟು ಫೋಬಿಯಾ, ಭಯ, ಹೆದರಿಕೆ. ದಂತವೈದ್ಯರ ಬಳಿ ಹೋಗುವುದಂದರೆ ಒಂದು ರೀತಿಯ ಅವ್ಯಕ್ತವಾದಂತಹ ಭಯ. ಹಿಂದಿನ ರಾತ್ರಿ ನಿದ್ದೆನೇ ಮಾಡೋದಿಲ್ಲ, ಎಳ್ಳೆ ಕುಳಿತ ಡಾಕ್ಟರ್ ನಡೆ ಪಾಯರುಂಡು ಅಂತೇಳಿ. ಯಾಕೆಂದರೆ ಜನರಿಗೆ ಈ ಡ್ರಿಲ್ ಮಾಡುವಂಥದ್ದು, ಹಲ್ಲಿನ ತೆಗೆಯುವಂಥದ್ದು, ಇಂಜೆಕ್ಷನ್ ಕೊಡುವಂಥದ್ದು, ನೋವಿನ ಜೊತೆಗೆ ಡ್ರಿಲ್ ಮಾಡೋದು. ಹಲ್ಲನ್ನು ಡ್ರಿಲ್ ಮಾಡುವಾಗ ಸಾಮಾನ್ಯವಾಗಿ ಏನಾಗ್ತದೆ, ದಂತವೈದ್ಯರ ಬಗ್ಗೆ ಜನರು ಆಡಿಕೊಳ್ಳುವ ಮಾತು ನಾನು ಮೊನ್ನೆ ಕೇಳಿಸ್ಕೊಂಡೆ, ಇಬ್ಬರು ಮಾತಾಡೋದು. ಡೆಂಟಿಸ್ಟ್ ಅಂದ ಕೂಡಲೇ ದಂತವೈದ್ಯರು ಅಂದರೆ ಡ್ರಿಲ್, ಫಿಲ್ ಆ್ಯಂಡ್ ಬಿಲ್ ಅಂತ. ಹಲ್ಲನ್ನು ಡ್ರಿಲ್ ಮಾಡೋದು,
ಆಮೇಲೆ ಅದನ್ನು ಫಿಲ್ ಮಾಡುವಂಥದ್ದು, ಆಮೇಲೆ ಬಿಲ್ ಕೊಡುವಂಥದ್ದು. ಈ ಮೂರು ಸಹ ಅವರಿಗೆ ಹೃದಯಾಘಾತ ಆಗುವಷ್ಟು ನೋವು ತರಿಸುವಂಥ ಒಂದು ಪ್ರಕ್ರಿಯೆ. ಡ್ರಿಲ್ ಮಾಡುವಾಗಲೂ ಒಂಥರ ಅವ್ಯಕ್ತವಾದ ಭಯ ಇರುತ್ತದೆ, ಮತ್ತು ಫಿಲ್ ಮಾಡುವಾಗ ಅವರಿಗೆ ನೋವಾಗ್ತದೋ ಅಂತ ಹೇಳುವ ಒಂದು ಆತಂಕ, ಮತ್ತು ಕೊನೆಗೆ ಬಿಲ್ ತಗೊಳ್ಳುವಾಗಂತೂ ದಂತ ವೈದ್ಯರು ದುಬಾರಿ ಅಂತ ಹೇಳುವ ಭಾವನೆ ಹೆಚ್ಚಿನ ಜನರಲ್ಲಿ ಇದೆ. ಅದು ಅವರಿಗೆ ಅವಶ್ಯಕ ಅನ್ನೋದಕ್ಕಿಂತ ಜಾಸ್ತಿ ದಂತ ವೈದ್ಯರು ಅಂತ ಹೇಳಿದ ಕೂಡಲೇ ಅವರು ಕಾಸ್ಟ್ಲಿ ಅಂತ ಹೇಳುವ ಒಂದು ಭಾವನೆ ಬರುತ್ತೆ. ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ ಹೇಗೆ ಅಂತ ಹೇಳಿದರೆ ಕೂಲಿದೆತ್ತಿನ ಕೆಳ ಕಾಸು ಕೊರಡು ಅಂತ ಹೇಳುವಂಥ ಒಂದು ಕಾಸಲ ಕೊರಡು ಅಂತ ಹೇಳುವ ಒಂದು ಗ್ರಾಮೀಣ ಮಾತು ಅದು. ಈಗ ಈ ಡ್ರಿಲ್ಲಿಂಗ್ ಅಂತ ಹೇಳೋದು ಒಂದು ಬಹಳ ಯಾತನಾಮಯವಾದಂಥ, ಈಗ ಹೆಚ್ಚಿನವರು ನಾನು ನೋಡಿದ್ದೇನೆ, ನಾವು ನಮ್ಮ ವರ್ಕಿಂಗ್ ಏರಿಯಾದಲ್ಲಿ ನಾವು ಕ್ಯಾಮ್ರಾ ಹಾಕ್ಕೊಂಡು ನೋಡಿರ್ತೇವೆ. ನಾವು ರಿಸೆಪ್ಷನಿಗೆ ಒಂದು ಕ್ಯಾಮ್ರಾ ಹಾಕಿ ಅವರ ಮುಖಚರ್ಯೆಯನ್ನು ನಾವು ಅಭ್ಯಾಸ ಮಾಡ್ತೇವೆ. ನಾವು ಒಳಗೆ ಡ್ರಿಲ್ ಮಾಡ್ತಾ ಇರುವಾಗ ಹೊರಗಿನ ಕ್ಯಾಮ್ರಾವನ್ನು ನೋಡಿದಾಗ ಈ ಡ್ರಿಲ್ಲಿನ ಶಬ್ದಕ್ಕೆ ಅಲ್ಲಿ ಹೊರಗೆ ಕೂತವರ ಮುಖಚರ್ಯೆ ಬದಲಾಗ್ತದೆ, ಅವರು ಅಲ್ಲೇ ಅಲುಗಾಡ್ತಾ ಇರ್ತಾರೆ. ಈ ಡ್ರಿಲ್ಲಿನ ಬಗ್ಗೆ ಒಂದು ಭಯಂಕರ ಅವ್ಯಕ್ತವಾದಂಥ ಒಂದು ನೋವು, ಭಯ, ಆತಂಕ ಜನರಲ್ಲಿ ಇದೆ. ಇದಕ್ಕೆ ಪರ್ಯಾಯವಾಗಿ ಬಂದಂಥದ್ದು ಈ ಲೇಸರ್ ಚಿಕಿತ್ಸೆ. ಏನಾಗ್ತದೆ ಅಂತ ಹೇಳಿದರೆ, ನಾರ್ಮಲ್ ಡ್ರಿಲ್ಲಿಂಗಿಗೆ ನಾವು ಈ ಏರೋಟ್ರಿ ಹ್ಯಾಂಡ್ ಪೀಸ್ ಅಂತೇಳಿ, ಅದು ವೇಗವಾಗಿ ಗಾಳಿ ಬಂದು ನೀರಿನ ಜೊತೆ ಅದರಲ್ಲಿ ಸಣ್ಣ ಬರ್ ಇರ್ತದೆ, ಡೈಮಂಡ್ ಬರ್, ಅದು ಜೋರಾಗಿ ತಿರುಗ್ತದೆ. ಅದು ಹಲ್ಲನ್ನು ಗಟ್ಟಿಯಾದ ಹಲ್ಲು ಬಹಳಷ್ಟು ಗಟ್ಟಿ ಎನಾಮಲ್, ಅದನ್ನು ಡ್ರಿಲ್ ಮಾಡಿ ಹುಳುಕಾದ ಪೋರ್ಷನನ್ನು ನಾವು ಡ್ರಿಲ್ ಮಾಡಿ ತೆಗೆಯುವಂಥದ್ದು, ಅಲ್ಲಿ ಮತ್ತೆ ತುಂಬಿಸುವಂಥದ್ದು, ಫಿಲ್ ಮಾಡುವಂಥದ್ದು. ಈ ಡ್ರಿಲ್ಲಿಂಗಿಗೆ ಜನ ಹೆದರ್ತಾರೆ. ಇದಕ್ಕೆ ಪರ್ಯಾಯವಾಗಿ ಬಂದಂತೂ ಈ ನಮ್ಮ ಲೇಸರ್. ಈ ಲೇಸರ್ ಏನು ಮಾಡ್ತದೆ ಅಂದರೆ, ಯಾವುದೇ ರೀತಿಯ ಡ್ರಿಲ್ಲಿಂಗ್ ಇಲ್ಲ, ಯಾವುದೇ ರೀತಿಯ ಶಬ್ದನೂ ಬರುವುದಿಲ್ಲ, ಶಬ್ದನೂ ಇಲ್ಲ, ಡ್ರಿಲ್ಲಿಂಗೂ ಇಲ್ಲ, ನೋವು ಸಹ ಆಗೋದಿಲ್ಲ. ಸೊ ಆದ ಕಾರಣ ಜನರು ಇದಕ್ಕೆ ಹೆಚ್ಚು ಆಸಕ್ತಿ ವಹಿಸ್ತಾ ಇದ್ದಾರೆ. ನನಗೆ ನೀವು ಲೇಸರಲ್ಲಿ ಡ್ರಿಲ್ ಮಾಡಿ ಅಂಥೇಳಿ ರೋಗಿಗಳೇ ಬಂದು ಕೇಳುವಂಥ ಒಂದು ಹಂತಕ್ಕೆ ಬಂದಿದೆ. ಇದು ನಮ್ಮ ಮಂಗಳೂರಿನ ಕತೆ ನಾನು ಹೇಳೋದಲ್ಲ, ಆದರೆ ಮೆಟ್ರೋಗಳಲ್ಲಿ, ದೊಡ್ಡ ದೊಡ್ಡ ಊರುಗಳಲ್ಲಿ ಈಗ ಅತಿ ಸಾಮಾನ್ಯವಾಗಿ ಈ ಡ್ರಿಲ್ ಮಾಡಲಿಕ್ಕೆ ಲೇಸರ್ಗಳನ್ನು ಬಳಸ್ತಾ ಇದ್ದಾರೆ. ಆದರೆ ಒಂದು ಜನರು, ರೋಗಿಗಳು ಗಮನಿಸಬೇಕಾದ ವಿಚಾರ, ದೊಡ್ಡ ದೊಡ್ಡ ಕ್ಯಾವಿಟಿಗಳನ್ನು ನಾವು ಲೇಸರ್ಗಳಲ್ಲಿ ಮಾಡಲಿಕ್ಕೆ ಕಷ್ಟ. ಆರಂಭಿಕ ಹಂತದಲ್ಲಿ ದಂತಕ್ಷಯ ಇದ್ದರೆ, ನಾನು ಈಗ ತಾನೇ ಏನು ಹೇಳಿದೆ, ಹಾರ್ಟ್ ಟಿಶ್ಯೂ ಲೇಸರ್, ಅದನ್ನು ಬಳಸಿ ಆರಂಭಿಕ ಹಂತದಲ್ಲಿರುವ ದಂತಕ್ಷಯಗಳನ್ನು ನಾವು ಈ ಲೇಸರ್ ಮುಖಾಂತರ ಡ್ರಿಲ್ ಮಾಡಿ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ, ಶಬ್ದ ಇಲ್ಲ, ನೋವಿಲ್ಲ, ಮತ್ತು ಸೆನ್ಸಿಟಿವಿಟಿ ಇಲ್ಲ, ಈ ರೀತಿಯ ಮುಖಾಂತರ ಕ್ಯಾವಿಟಿ ಮಾಡಿ ಅದನ್ನು ತುಂಬಿಸಲಿಕ್ಕೆ ಆಗ್ತದೆ. ಸೊ ಇದನ್ನು ನಾವು ಹಾರ್ಟ್ ಟಿಶ್ಯೂ ಲೇಸರ್ಗಳಿಂದ ಬಹಳ ಪರಿಣಾಮಕಾರಿಯಾಗಿ ರೋಗಿಗೆ ಯಾವುದೇ ಆತಂಕಕ್ಕೊಳಗಾಗದೆ, ಹಾರ್ಟ್ ರೇಟ್ ಜಾಸ್ತಿ ಆಗದೆ, ಹೃದಯದ ಉದ್ವೇಗ, ಬಡಿತ ಜಾಸ್ತಿ ಆಗದ ರೀತಿಯಲ್ಲಿ ಮಾಡಲಿಕ್ಕೆ ಈವನ್ ಮಕ್ಕಳಿಗೂ ಸಹ ಅಷ್ಟೇ. ಡ್ರಿಲ್ ಮಾಡೋದಂದ್ರೆ ಒಂದು ಅವ್ಯಕ್ತವಾದಂತಹ ಭಯ ಮಕ್ಕಳಿಗೆ. ಡೆಂಟಲ್ ಚೇರ್ ಮೇಲೆ ಕೂರೋದೇ ಇಲ್ಲ ಅವರಿಗೆ. ನಾವು ಒಂದು ಲೈಟಿಂದ, ನಾವು ಯಾವುದೇ ಕೈನಲ್ಲಿ ಯಾವುದೇ ಇನ್ಸ್ಟ್ರೂಮೆಂಟ್ ಇಲ್ಲ, ಬರೀ ಬೆಳಕು, ನೇರವಾದ ನಿರ್ದಿಷ್ಟವಾದ ಬೆಳಕು ಅದರ ಮೇಲೆ ಬೀಳ್ತದೆ, ಹಲ್ಲಿನ ಮೇಲೆ. ಹಲ್ಲನ್ನು ಕ್ಯಾವಿಟಿಯಾದ ಪೋರ್ಷನನ್ನು ನಾವು ತೆಗೆದು ಅಲ್ಲಿ ತುಂಬಿಸುವಂಥದ್ದು. ಸೊ ಇದೊಂದು ವಿಶೇಷವಾದಂಥ ಬೆಳವಣಿಗೆ. ಬಹುಶಃ ಜನರು ಮುಂದಿನ ದಿನಗಳಲ್ಲಿ ಇದನ್ನು ಎಕ್ಸೆಪ್ಟ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಇದಲ್ಲದೆ ಹಾರ್ಟ್ ಟಿಶ್ಯೂ ಲೇಸರ್ಗಳನ್ನು ನಾವು ಹೈಪರ್ ಸೆನ್ಸಿಟಿವಿಟಿ ಅಂತ ನಾವು ಹೇಳ್ತೇವೆ, ಅತಿ ಸಂವೇದನೆ ಅಂಥೇಳಿ, ಅದಕ್ಕೂ ಸಹ ನಾವು ಬಳಸ್ತೇವೆ. ಅದನ್ನು ಬಳಸಿ ಕೆಲವೊಮ್ಮೆ ಹಲ್ಲಿನ ಎನಾಮಲ್ ಪೋರ್ಷನ್ ಕರಗಿ ಹೋದಾಗ ಜನರಿಗೆ ಅತಿಯಾದ ಸಂವೇದನೆ ಉಂಟಾಗುವಂಥದ್ದು. ಈ ಸಿಹಿ ಪದಾರ್ಥ, ಸ್ವೀಟ್, ಖಾರ ಪದಾರ್ಥ ಮತ್ತು ತಂಪಗಿನ ಪದಾರ್ಥ, ಬಿಸಿ ಪದಾರ್ಥಗಳನ್ನು ತೆಗೆದುಕೊಂಡಾಗ ಸಡನ್ ಶಾಕ್ ಹೊಡೆದಂತಾಗಿ ಆಗುವಂಥದ್ದನ್ನು ನಾವು ಹೈಪರ್ ಸೆನ್ಸಿಟಿವಿಟಿ, ಅತಿ ಸಂವೇದನೆ ಅಂತ ಹೇಳ್ತೇವೆ. ಅಂತಹ ಸಂದರ್ಭಗಳಲ್ಲಿಯೂ ನಾವು ಈ ಲೇಸರ್ ಚಿಕಿತ್ಸೆ ನೀಡ್ತೇವೆ. ಲೇಸರ್ ಚಿಕಿತ್ಸೆ ನೀಡಿ ಆ ಕರಗಿ ಹೋದ ಎನಾಮಲ್ ಮತ್ತು ಹೋದ ಮೇಲೆ ಡೆಂಟಿನ್ ಅಂತ ಹೇಳುವ ಪದರ ಹೊರಗೆ ಬರ್ತದೆ, ಅದರ ಮೇಲೆ ನಾವು ಲೇಸರ್ ಹಾಕಿ ಆ ಡೆಂಟಿನಲ್ ಟ್ಯೂಬ್ಯೂಲ್ಸ್ಗಳನ್ನು ಕ್ಲೋಸ್ ಮಾಡಿ ಈ ಅತಿ ಸಂವೇದನೆಯನ್ನು ಕಡಿಮೆ ಮಾಡಲಿಕ್ಕೆ ಸಹ ನಾವು ಯೂಸ್ ಮಾಡ್ತೇವೆ. ಸೊ ಇತ್ತೀಚಿನ ದಿನಗಳಲ್ಲಿ ಒಂದು ಒಳ್ಳೆಯ ಬೆಳವಣಿಗೆ. ಜನರು ಲೇಸರ್ನಂತ ಹೆಚ್ಚು ಮನಸ್ಸು ಮಾಡ್ತಾ ಇದ್ದಾರೆ. ಆ ಮೂಲಕ ಈ ದಂತ ವೈದ್ಯರ ಮೇಲೆ ಇರುವಂತಹ ಒಂದು ವಿಶೇಷವಾದಂಥ ಅವ್ಯಕ್ತವಾದ ಭಯ ಕಡಿಮೆ ಆಗ್ತದೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಪಡ್ತಾ ಇದೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕೊಡಲಿನ ವಿಶೇಷ ಮಾತುಕತೆ ಕಾರ್ಯಕ್ರಮ ಸುರಕ್ಷಾ ಸಂಜೀವಿನಿ, ನಿಮ್ಮ ಆರೋಗ್ಯಕ್ಕೊಂದು ಕೈಪಿಡಿ. ಈ ಕಾರ್ಯಕ್ರಮದಲ್ಲಿ ಲೇಸರ್ ಚಿಕಿತ್ಸೆ, ಅದರಲ್ಲೂ ಕೂಡ ದಂತ ಚಿಕಿತ್ಸೆಯಲ್ಲಿ ಲೇಸರನ್ನು ಹೇಗೆ ಬಳಸಲಾಗುತ್ತಾ ಇದೆ, ಎಷ್ಟು ವಿಧ ಎನ್ನುವ ಬಗ್ಗೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರು ನಮಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಡಾಕ್ಟರ್, ಈಗ ನೀವು ಹೇಳಿದಿರಿ ಲೇಸರ್ ಚಿಕಿತ್ಸೆ ಅದು ಅತ್ಯಂತ ನೋವಾಗದ ರೀತಿಯಲ್ಲಿ ರೋಗಿಗಳಿಗೆ ಚಿಕಿತ್ಸೆ ಮಾಡಲಿಕ್ಕಾಗ್ತದೆ, ರೋಗಿಗಳ ಆತಂಕ, ಭಯವನ್ನು ಕೂಡ ಕಡಿಮೆ ಮಾಡಲಿಕ್ಕಾಗ್ತದೆ. ಬಹಳ ದೊಡ್ಡದ ಸಂಗತಿ ಅಂತ ಹೇಳಿದರೆ ರೋಗಿಗಳ ಭಯ ಕಡಿಮೆ ಮಾಡೋದು. ಚಿಕಿತ್ಸೆ ನೀಡುವುದಕ್ಕಿಂತ ಹೆಚ್ಚಾಗಿ ಅವರ ಭಯ ಕಡಿಮೆ ಮಾಡುವುದೇ ದಂತ ವೈದ್ಯರಿಗೆ ಒಂದು ಸವಾಲು. ಆ ಸವಾಲಿಗೆ ಒಂದು ಒಳ್ಳೆಯ ಚಿಕಿತ್ಸೆ ಲೇಸರ್ ಚಿಕಿತ್ಸೆ. ಇದನ್ನು ಹೇಗೆ ಬಳಸಲಾಗ್ತಾ ಇದೆ, ಎಲ್ಲಿ ಬಳಸಲಾಗ್ತಾ ಇದೆ? ನೋಡಿ, ಇದರಲ್ಲಿ ಎರಡು ರೀತಿಯ ಚಿಕಿತ್ಸೆ ಇದೆ. ಒಂದು ರೋಗ
ಗುಣಪಡಿಸಲಿಕ್ಕೆ ಇರುವಂತಹ ಲೇಸರ್. ಇನ್ನೊಂದು ಸೌಂದರ್ಯವರ್ಧಕ. ಈಗ ದಂತವೈದ್ಯಕೀಯ ಚಿಕಿತ್ಸೆ ಅಂತ ಹೇಳಿದರೆ ಈಗ ಹೆಚ್ಚಾಗಿ ಇದು ರೋಗ ಶಮನ ಮಾಡೋದಕ್ಕಿಂತ ಜಾಸ್ತಿ ಇದು ಈಸ್ಥೆಟಿಕ್ ಅಂದರೆ ಸೌಂದರ್ಯವರ್ಧಕ ಚಿಕಿತ್ಸೆಯಾಗಿ ಮೂಡಿ ಬಂದಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚಾಗಿ ಇದು ನೋವು ಶಮನ ಮಾಡಲಿಕ್ಕೆ ಅಂತೇಳಿ. ಆದರೆ ನಗರ ಪ್ರದೇಶಗಳಲ್ಲಿ ದಂತವೈದ್ಯರು ಅಂತ ಹೇಳಿದರೆ ಅದೊಂಥರ ಈಗ ಬ್ಯೂಟಿಷಿಯನ್ ಹಾಸ್ಪಿಟಲ್ ಥರ ಆಗಿದೆ. ಅಂದರೆ ವ್ಯಕ್ತಿಯ ಸ್ಮೈಲ್ ಡಿಸೈನಿಂಗ್ ಅಂತ ನಾವೇನು ಹೇಳ್ತೇವೆ, ಮುಖದ ಆ ಸ್ಮೈಲ್ ಮಾಡೋ ವಿಧಾನವನ್ನು ಬದಲಾಯಿಸುವಂಥದ್ದು, ಬೇರೆ ಬೇರೆ ರೀತಿಯ ಮುಖದ ಅಂದವನ್ನು ಹೆಚ್ಚಿಸುವಂಥ ಪ್ರಕ್ರಿಯೆಗೆ ಹೆಚ್ಚು ಒತ್ತು ಕೊಡ್ತಾರೆ. ಈಗೆಲ್ಲ ನಾವು ಆಕರ್ಷಕವಾಗಿ ಕಾಣಬೇಕು, ನಮ್ಮ ನಗು ನಮ್ಮ ನೋಟ ಆಕರ್ಷಕವಾಗಿ ಇನ್ನೊಬ್ಬರನ್ನು ಸೆಳೆಯುವ ಹಾಗಿರಬೇಕು, ವ್ಯಕ್ತಿತ್ವವೇ ಅದು ಇನ್ನೊಬ್ಬರನ್ನು ನಾವು ಒಮ್ಮೆ ನೋಡಿದರೆ ಮತ್ತೊಮ್ಮೆ ನೋಡುವ ಹಾಗಿರ್ಬೇಕೆನ್ನುವಂಥದ್ದು ಎಲ್ಲ ಆಸೆ ಎಲ್ಲ ಕಡೆಯಲ್ಲಿದೆ. ಎಲ್ಲರಿಗೂ $1 ಮಿಲಿಯನ್ ಸ್ಮೈಲ್ ಬೇಕು, ನೋಡಿದ ಕೂಡಲೇ ನಗುವಿಗೆ ಮಾರು ಹೋಗಬೇಕು, ಬೀಳಬೇಕು ಅಂತ ಹೇಳೋ ಒಂದು ರೀತಿಯ ಒಂದು ಕಲ್ಪನೆ ಯುವ ಜನರಲ್ಲಿ ಇದೆ. ಸೊ ಹಲ್ಲಿನ ಮೇಲೆ ಡೈಮಂಡ್ ಹಾಕಿಸಿಕೊಳ್ಳುವಂಥದ್ದು, ಹಚ್ಚೆ ಹಾಕಿಸಿಕೊಳ್ಳುವಂಥದ್ದು, ಮತ್ತು ಹಲ್ಲಿನ ಒಸಡಿನ ಕಲರ್ ಚೇಂಜ್ ಮಾಡುವಂಥದ್ದು, ಹಲ್ಲಿನ ಉದ್ದ ಅಗಲವನ್ನು ಜಾಸ್ತಿ ಮಾಡುವಂಥದ್ದು, ಈ ರೀತಿ ಹಲ್ಲಿನ ಬಣ್ಣ ಬದಲಾಯಿಸುವಂಥದ್ದು, ದಿನಕ್ಕೊಂದು ಬಣ್ಣ, ಈ ರೀತಿಯ ಒಂದು ಸೌಂದರ್ಯವರ್ಧಕ ಚಿಕಿತ್ಸೆಗೆ ಯುವ ಜನರು ಹೆಚ್ಚು ಒಲವು ನೀಡ್ತಾ ಇದ್ದಾರೆ. ಈ ಕಾರಣದಿಂದ ನಾವು ಲೇಸರನ್ನು ಸೌಂದರ್ಯವರ್ಧಕ ಚಿಕಿತ್ಸೆಗೆ ಹೆಚ್ಚು ಬಳಕೆ ಮಾಡ್ತಾರೆ. ಇದು ಮತ್ತು ರೋಗ ಚಿಕಿತ್ಸೆಗೆ ಈಗ ತಾನೇ ಹೇಳಿದೆ, ಒಂದು ದಂತಕ್ಷಯ ಡ್ರಿಲ್ ಮಾಡೋಕ್ಕೆ ನೋವು ಕಡಿಮೆ ಆಗ್ತದೆ, ಯಾವುದೇ ರೀತಿಯ ಭಯ ಇರುವುದಿಲ್ಲ. ಮತ್ತು ಅತಿ ಸಂವೇದನೆ ಇರುವವರಿಗೆ ಇದನ್ನು ನಾವು ಈ ಹಾರ್ಟ್ ಟಿಶ್ಯೂ ಲೇಸರ್ಗಳನ್ನು ಉಪಯೋಗಿಸ್ತೇವೆ. ಅದರ ಜೊತೆಗೆ ಹಲ್ಲಿನ ಬಣ್ಣ ಬ್ಲೀಚಿಂಗ್ ಅಂತ ಒಂದು ಪ್ರೊಸೀಜರ್ ಇದೆ. ಹಲ್ಲಿನ ಬಣ್ಣವನ್ನು ಬದಲಾವಣೆ ಮಾಡಲಿಕ್ಕೆ ಕೆಲವರಿಗೆ ಹಲ್ಲು ಸ್ವಲ್ಪ ಯೆಲ್ಲೋಯಿಶ್ ಆಗಿರ್ತದೆ, ಕಲರ್ ಬದಲಾವಣೆ ಆಗಿರ್ತದೆ, ಸ್ವಲ್ಪ ಬ್ಲೂಯಿಶ್ ಆಗಿರ್ತದೆ. ಅತ್ಯಂತ ಶುಭ್ರವಾದ ಬಿಳಿ ಬಣ್ಣ ಇಲ್ಲದವರಿಗೆ ಹಲ್ಲಿನ ಬ್ಲೀಚಿಂಗ್ ಮಾಡಿ ಹಲ್ಲಿನ ಮೇಲ್ಭಾಗದಲ್ಲಿರುವಂತಹ ನಾವು ಬಣ್ಣಗಳನ್ನು ತೆಗೆದು ನಾವು ಅದನ್ನು ಬಿಳಿ ಮಾಡುವಂಥ ಒಂದು ಪ್ರಕ್ರಿಯೆಗೆ ಬ್ಲೀಚಿಂಗ್ ಅಂತ ಹೇಳ್ತೇವೆ. ಬ್ಲೀಚಿಂಗ್ಗೆ ಸಾಮಾನ್ಯವಾಗಿ ರಾಸಾಯನಿಕಗಳು, ಕೆಮಿಕಲ್ಗಳನ್ನು ಹಾಕಿ ಟ್ರೇಗಳಲ್ಲಿ ಇಟ್ಟು ಹಲ್ಲಿನ ಬಣ್ಣವನ್ನು ಬದಲಾಯಿಸುವಂಥದ್ದು. ಸೊ ಇದಕ್ಕೆ ಭಾಳಷ್ಟು ಟೈಮ್ ಹಿಡಿತದೆ. ಸೊ ಈ ಬಣ್ಣ ಬದಲಾಯಿಸುವ ಪ್ರಕ್ರಿಯೆಯನ್ನು ವೇಗವನ್ನು ಹೆಚ್ಚಿಸಲಿಕ್ಕೆ ಇತ್ತೀಚಿನ ದಿನಗಳಲ್ಲಿ ಲೇಸರ್ಗಳನ್ನು ಬಳಸ್ತಾ ಇದ್ದೇವೆ. ಆ ಕೆಮಿಕಲ್ಗಳನ್ನು ಆಕ್ಟಿವೇಟ್ ಮಾಡೋಕ್ಕೆ ಲೇಸರ್ಗಳನ್ನು ಬಳಸ್ತೇವೆ. ಸೊ ಈಗ ಅತ್ಯಂತ ಜನಪ್ರಿಯ ಆಗ್ತಾ ಇದೆ. ಹಲ್ಲಿನ ಬ್ಲೀಚಿಂಗಿಗೆ ಲೇಸರ್ ಮುಖಾಂತರ ಅತಿ ವೇಗವಾಗಿ ಹಲ್ಲಿನ ಬಣ್ಣ ಬದಲಾಯಿಸಿ ಹಲ್ಲಿನ ಅಂದವನ್ನು, ಮುಖದ ಅಂದವನ್ನು ಹೆಚ್ಚಿಸಲಿಕ್ಕೆ ಈ ಲೇಸರ್ ಚಿಕಿತ್ಸೆ ಪರ್ಯಾಯವಾಗಿ ಮೂಡಿ ಬಂದಿದೆ. ಭಾಳಷ್ಟು ವೈದ್ಯರು, ನಮ್ಮ ಮಂಗಳೂರಿನಲ್ಲಿ ಸಹ ಭಾಳಷ್ಟು ವೈದ್ಯರು ಇದನ್ನು, ದಂತವೈದ್ಯರು ಬಳಸ್ತಾ ಇದ್ದಾರೆ. ಹಲ್ಲಿನ ಬಣ್ಣ ಬದಲಾಯಿಸಿ ಹಲ್ಲನ್ನು ಮತ್ತಷ್ಟು ಶುಭ್ರವಾಗಿ ಮಾಡಲಿಕ್ಕೆ ಲೇಸರ್ ಬಳಕೆ ಹೆಚ್ಚು ಹೆಚ್ಚು ಚಾಲ್ತಿಯಲ್ಲಿ ಬರ್ತಾ ಇದೆ. ಇದಲ್ಲದೆ ಇನ್ನು ಸಾಫ್ಟ್ ಟಿಶ್ಯೂ ಲೇಸರ್ ಅಂತ ನಾವೇನು ಹೇಳ್ತೇವೆ, ಸಣ್ಣ ಪುಟ್ಟ ಬಾಯಲ್ಲಿರುವಂಥ ತೊಂದರೆಗಳು, ಈಗ ಒಸಡಿನ ಕಲೆ, ಈಗ ನಾನು ಸೌಂದರ್ಯವರ್ಧಕ ಅಂತ ಹೇಳಿದೆ, ಕೆಲವರಿಗೆ ನಕ್ಕಾಗ ಬಾಯಿನಲ್ಲಿ ಹಲ್ಲಿನ ಜೊತೆಗೆ ಒಸಡು ಸಹ ಕಾಣಿಸಿಕೊಳ್ಳುವಂಥದ್ದು, ಗಮ್ಮಿ ಸ್ಮೈಲ್ ಅಂತ ಹೇಳ್ತೇವೆ. ಆ ಸಂದರ್ಭಗಳಲ್ಲಿ ಒಸಡಿನ ಜಾಸ್ತಿ ಕಾಣದಾಗ ನಾವು ಏನು ಮಾಡ್ತೀವಿ ಅಂದರೆ ಒಸಡಿನ ಹೆಚ್ಚಾದ ಭಾಗವನ್ನು ಲೇಸರ್ನಲ್ಲಿ ನಾವು ಕಟ್ ಮಾಡಿ ತೆಗೆದು ಕ್ರೌನಿನ ಲೆಂತನ್ನು ಜಾಸ್ತಿ ಮಾಡ್ತೇವೆ, ಹಲ್ಲಿನ ಉದ್ದವನ್ನು ಜಾಸ್ತಿ ಮಾಡುವಂಥದ್ದು. ಮತ್ತು ಒಸಡಿನ ಬಣ್ಣ, ಒಸಡಿನ ಒಳಗೆ ಮೆಲನೋಸೈಟ್ ಅಂತೇಳಿ ಒಂದು ರಾಸಾಯನಿಕ ಇರ್ತದೆ. ಇದು ಹಲ್ಲಿಗೆ ಒಸಡಿಗೆ ಒಂದು ಬಣ್ಣ ಬರುವಂತಹ ನೀಡುವಂತಹ ಒಂದು ವರ್ಣವಾಹಕ ಒಂದು ವಸ್ತು. ನಾವು ಏನು ಮಾಡ್ತೇವೆ, ಲೇಸರ್ನಿಂದ ಈ ಒಸಡಿನ ಬಣ್ಣವನ್ನು ಸಹ ನಾವು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ, ಬಣ್ಣವನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇದೆ. ಇಂತಹ ಒಂದು ವ್ಯವಸ್ಥೆ ಸಹ ಲೇಸರ್ನಲ್ಲಿ ಇದೆ. ಸೊ ಈ ರೀತಿ ಮಾಡೋದರಿಂದ ವ್ಯಕ್ತಿಯ ಸೌಂದರ್ಯವನ್ನು ಜಾಸ್ತಿ ಮಾಡಲಿಕ್ಕಾಗತ್ತೆ. ಒಸಡಿನ ಗಾತ್ರವನ್ನು, ಒಸಡಿನ ಶೇಪನ್ನು ಚೇಂಜ್ ಮಾಡ್ತೇವೆ, ಹಲ್ಲಿನ ಶೇಪನ್ನು ಚೇಂಜ್ ಮಾಡ್ತೇವೆ, ಒಸಡಿನ ಬಣ್ಣವನ್ನು ಚೇಂಜ್ ಮಾಡ್ತೇವೆ. ಇದೆಲ್ಲ ಲೇಸರ್ನಿಂದ ಸಾಧ್ಯ. ಸಾಮಾನ್ಯವಾಗಿ ತಾವು ನೋಡಿರ್ಬೋದು, ನಮ್ಮ ಫೇಮಸ್ ಫಿಲ್ಮ್ ಆ್ಯಕ್ಟರ್ಸ್ಗಳೆಲ್ಲ ಇರ್ಬೋದು, ಅವರೆಲ್ಲ ಪ್ರಿಯಾಂಕಾ ಚೋಪ್ರಾ ಇರ್ಬೋದು, ಅಥವಾ ಇನ್ಯಾರೇ ಕರಿಷ್ಮಾ ಕಪೂರ್ ಇರ್ಬೋದು, ಅಥವಾ ಐಶ್ವರ್ಯ ರೈ, ಇಂತಹ ಮಾಡೆಲ್ಗಳು, ಸೆಲೆಬ್ರಿಟಿಗಳು ಹಲ್ಲಿನ ಶೇಪು, ಅಂದವನ್ನು, ಬಣ್ಣವನ್ನು, ಒಸಡಿನ ಬಣ್ಣವನ್ನು ಎಲ್ಲವನ್ನು ಖ್ಯಾತ ದಂತವೈದ್ಯರ ಬಳಿ ಹೋಗಿ ಅವರ ಪರ್ಸನಾಲಿಟಿಯನ್ನು ಚೇಂಜ್ ಮಾಡಿಕೊಳ್ಳಿ. ಅಂದರೆ ಬಾಹ್ಯ ಸೌಂದರ್ಯವನ್ನು, ಆಂತರಿಕ ಸೌಂದರ್ಯವನ್ನು ನಾವು ಮಾತಾಡೋದಲ್ಲ, ಅದನ್ನು ಚೇಂಜ್ ಮಾಡಲಿಕ್ಕೆ ಪೂರಕವಾದ ವ್ಯವಸ್ಥೆ ಲೇಸರ್ನಲ್ಲಿ ಇದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಕೊಡ್ತೇನೆ. ಅವರಿಗೆಲ್ಲ ಬೆಲೆ ಇರುವುದೇ ಅವರ ಬಾಹ್ಯ ಸೌಂದರ್ಯದಿಂದ. ಅಂದರೆ ಇಟ್ ಈಸ್ ಪ್ರೆಸೆಂಟೇಬಲ್ ಅಂದರೆ ಹೊರ ಜಗತ್ತಿಗೆ ಅವರು ತೋರಿಸಿಕೊಳ್ಳುವಂಥ ಒಂದು ಸೌಂದರ್ಯ ಏನಿದೆ, ಬಾಹ್ಯ ಸೌಂದರ್ಯ, ಅದರ ಬಗ್ಗೆ ಅವರು ವಿಶೇಷವಾದ ಆಸಕ್ತಿಯನ್ನು ವಹಿಸಿರ್ತಾರೆ. ಮತ್ತು ಜನರಿಗೆ ಸಹ ಒಂದು ಕುತೂಹಲ ಇರ್ತದೆ, ಅವರ ನಾರ್ಮಲ್ ಲೈಫಲ್ಲಿ ಹೇಗಿರ್ತಾರೆ, ಅವರ ಮುಖದ ಸೌಂದರ್ಯ ಹೇಗಿರ್ತದೆ, ಎಲ್ಲವರ ಬಗ್ಗೆ ಜನರಿಗೆ ಒಂದು ಕೆಟ್ಟ ಕುತೂಹಲ ಇರ್ತದೆ. ಸೊ ಇದೆಲ್ಲ ನಮ್ಮ ಅದರ ಹಿಂದೆ ನಮ್ಮಂಥ ಹಲವಾರು ದಂತವೈದ್ಯರ ಶ್ರಮ ಇದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಇದಲ್ಲದೆ
ಇನ್ನೂ ಕೆಲವು ವಿಚಾರಗಳಲ್ಲಿ ನಾವು ನಮ್ಮ ಲೇಸರ್ಗಳನ್ನು ನಾವು ಬಾಯಿ ಒಳಗಡೆ ಈ ಟಂಗ್ ಟೈ ಅಂತ ಹೇಳ್ತೇವೆ ಅಥವಾ ಫ್ರೀನೆಕ್ಟಮಿ ಅಂತೇಳಿ, ಅಂದರೆ ನಾಲಿಗೆ ಕೆಳಭಾಗದಲ್ಲಿ ಒಂದು ಮಾಂಸದ ಒಂದು ಇದು ಇರ್ತದೆ, ಅದು ನಾಲಿಗೆಯನ್ನು ಬಾಯಿಯ ತಳಭಾಗಕ್ಕೆ ಸೇರಿಸಿಕೊಳ್ಳುವಂಥ ಒಂದು ಚರ್ಮದ ಒಂದು ವಸ್ತು, ಅದನ್ನು ನಾವು ಕಟ್ ಮಾಡಲಿಕ್ಕೆ ಲೇಸರ್ ಉಪಯೋಗಿಸ್ತಾ ಇದ್ದೇವೆ. ಮತ್ತು ಬಾಯಿನಲ್ಲಿ ರೆಡ್ ವೈಟ್ ಲೀಷನ್ಗಳು ಏನಾದ್ರು ಇರ್ತದೆ, ಕೆಂಪು ಬಣ್ಣದ ಪ್ಯಾಚ್ಗಳು, ಬಿಳಿ ಬಣ್ಣದ ಪ್ಯಾಚ್ಗಳಿದ್ದರೆ, ಅಥವಾ ಬಾಯಿಯಲ್ಲಿ ಹುಣ್ಣಾಗುವಂಥದ್ದು, ಬಾಯಿ ಹುಣ್ಣು ಅಂತ ನಾವು ಹೇಳ್ತೇವೆ, ಅದು ತುಂಬ ನೋವಿರ್ತದೆ, ಯಾತನಾಮಯವಾಗಿರ್ತದೆ, ಅದನ್ನು ಕ್ಯೂರ್ ಮಾಡಲಿಕ್ಕೆ ಸಹ ನಾವು ಲೇಸರ್ ಬಳಕೆಯನ್ನು ಯೂಸ್ ಮಾಡ್ತೇವೆ. ಇದು ಬಳಸುವುದರಿಂದ, ಅಥವಾ ಯಾವುದಾದ್ರು ಒಂದು ಸಣ್ಣ ಗಡ್ಡೆಗಳು, ಬಿನೈನ್ ಲೀಜನ್ ಅಂತ ಹೇಳ್ತೇವೆ ನಾವು. ಬಿನೈನ್ ಲೀಜನ್ ಅಂದರೆ ಯಾವುದೇ ತೊಂದರೆ ಇಲ್ಲವಂಥ ಸಣ್ಣ ಪುಟ್ಟ ಗಡ್ಡೆಗಳು ಬಾಯಿಯಲ್ಲಿ ಬಂದಿದ್ದರೆ ನಾವು ಸಾಮಾನ್ಯವಾಗಿ ಇಂಜೆಕ್ಷನ್ ಕೊಟ್ಟು, ಅರಿವಳಿಕೆ ಇಂಜೆಕ್ಷನ್ ಕೊಟ್ಟು ಮತ್ತು ಅದನ್ನು ಬ್ಲೇಡ್ನಲ್ಲಿ ಕಟ್ ಮಾಡಿ ಸರ್ಜರಿ ಮಾಡಿ ತೆಗೆಯುವಂಥದ್ದು. ಈ ಲೇಸರ್ನಲ್ಲಿ ಏನು ಮಾಡ್ತೇವೆ ಅಂತೇಳಿ, ಈ ಸಣ್ಣ ಗಡ್ಡೆಗಳನ್ನು ನಾವು ನೇರವಾಗಿ ಬೆಳಕಿನ ಕಿರಣಗಳನ್ನು ಹಾಯಿಸಿ ಅದನ್ನು ಕಟ್ ಮಾಡಿ ತೆಗಿತೇವೆ, ಯಾವುದೇ ನೋವಿಲ್ಲದೆ, ಯಾವುದೇ ಇಂಜೆಕ್ಷನ್ ಇಲ್ಲದೆ ಮಾಡುವಂಥ ಪ್ರಕ್ರಿಯೆ. ಸೊ ಇದನ್ನು ಸಹ ನಾವು ನಮ್ಮ ಈ ಲೇಸರ್, ಸಾಫ್ಟ್ ಟಿಶ್ಯೂ ಲೇಸರ್ಗಳಲ್ಲಿ ನಾವು ಬಳಕೆ ಮಾಡಿ ಅದನ್ನು ನೋವಿಲ್ಲದೆ ಮಾಡುವಂಥ ಪ್ರಕ್ರಿಯೆಗೆ ಹೆಚ್ಚು ಹೆಚ್ಚು ಜನರು ಆಸಕ್ತಿ ವಹಿಸ್ತಾ ಇದ್ದಾರೆ. ಅದಲ್ಲದೆ ಮೂರನೇ ದವಡೆ ಹಲ್ಲು ಅಂತ ನಾವೇನು ಹೇಳ್ತೇವೆ, ವಿಸ್ಡಮ್ ಟೂತ್ ಅಂತ ಹಿಂದಿನ ಕಾರ್ಯಕ್ರಮಗಳಲ್ಲಿ ನಾವು ಹೇಳಿದ್ದೇವೆ. ಈ ವಿಸ್ಡಮ್ ಟೂತ್ ಬರುವಾಗ ಬಹಳಷ್ಟು ನೋವಿರ್ತದೆ, ಅದರ ಸುತ್ತ ಮಾಂಸ ಬೆಳೆದುಕೊಂಡಿರ್ತೇವೆ, ಪೆರಿಕೊರನಲ್ ಫ್ಲ್ಯಾಪ್ ಅಂತ ಹೇಳ್ತೇವೆ. ಹಲ್ಲು ಬರುವ ಸಮಯದಲ್ಲಿ, ಮೂಡುವ ಸಮಯದಲ್ಲಿ ಅದರ ಸುತ್ತ ಇರುವಂಥ ಚರ್ಮಗಳನ್ನು ಅದು ಓಪನ್ ಮಾಡಿಕೊಂಡು ಬರಬೇಕಾದ್ರೆ, ಕೆಲವೊಮ್ಮೆ ಚರ್ಮ ಅಲ್ಲಿ ಬ್ಲಾಕ್ ಆಗಿರುತ್ತೆ, ಅಂಥದ್ದನ್ನು ನಾವು ಇಂಜೆಕ್ಷನ್ ಕೊಟ್ಟು ಆ ಚರ್ಮವನ್ನು ಕಟ್ ಮಾಡಿ ತೆಗೆದು ಹಲ್ಲು ಹೊರ ಬರಲಿಕ್ಕೆ ನಾವು ವ್ಯವಸ್ಥೆ ಮಾಡಿಕೊಡುವಂಥದ್ದು. ಅದನ್ನು ಸಹ ಯಾವುದೇ ನೋವಿಲ್ಲದೆ ಈ ಲೇಸರ್ನಲ್ಲಿ ಸಹ ಇತ್ತೀಚಿನ ದಿನಗಳಲ್ಲಿ ಮಾಡಲಿಕ್ಕೆ ಆಗ್ತದೆ. ಒಟ್ಟಿನಲ್ಲಿ ಲೇಸರ್ ಅನ್ನೋದು ಈಗ ದಂತ ಚಿಕಿತ್ಸೆಯಲ್ಲಿ ನಿರ್ಣಾಯಕ ಪಾತ್ರ ಈಗ ವಹಿಸ್ತಾ ಇದೆ. ಸೌಂದರ್ಯವರ್ಧಕ ಚಿಕಿತ್ಸೆಗೂ ಹೆಚ್ಚು ಜನ ಒತ್ತು ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಈ ನೋವು ನಿವಾರಕವಾಗಿ ಅಥವಾ ರೋಗಗಳ ಚಿಕಿತ್ಸೆಗಾಗಿ ಸಹ ಲೇಸರ್ಗಳನ್ನು ನಾವು ಹೆಚ್ಚು ಹೆಚ್ಚು ಬಳಸ್ತಾ ಇದ್ದೇವೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಜನರು ಇದಕ್ಕೆ ಹೆಚ್ಚು ಹೆಚ್ಚು ಪ್ರಿಫರ್ ಮಾಡ್ತಾ ಇದ್ದಾರೆ. ಅದೊಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತೇನೆ. ಒಟ್ಟಾರೆಯಾಗಿ ಹೇಳೋದಿದ್ರೆ ಈ ಲೇಸರ್ ಚಿಕಿತ್ಸೆಯಿಂದ ಏನೆಲ್ಲ ಲಾಭಗಳಾಗ್ತಾ ಇವೆ ನಮಗೆ? ಲಾಭ ಬಹಳಷ್ಟು ಇದೆ ನೋಡಿ. ಜನರಿಗೆ ಈಗ ತಾನೇ ಹೇಳಿದೆ ನಾನು, ಫೋಬಿಯಾ, ನೋವು, ಈ ನೋವು ಆಗುವುದಕ್ಕೂ ನೋವು ಆಗ್ತದೆ ಅಂತೇಳಿ ಒಂದು ನಮ್ಮ ಮನಸ್ಸಿನಲ್ಲಿ ಅನಿಸ್ಕೊಂಡು ನಾವು ಭಯ ಪಡೋದುಂಟಲ್ಲ, ಈಗ ನೋವಿಗೆ ನಾವು ಇಂಜೆಕ್ಷನ್ ಕೊಟ್ಟು ಅದನ್ನು ನಾವು ನೋವು ಬಾರದಾಗೆ ಮಾಡ್ಬೋದು. ಈ ನೋವು ಬರ್ತದೆ ಅಂತ ಹೇಳೋದಕ್ಕೆ ನಮ್ಮ ಹತ್ರ ಯಾವುದೇ ಸೊಲ್ಯೂಷನ್ ಇಲ್ಲ. ಈಗ ಡ್ರಿಲ್ ಮಾಡುವಾಗ ನೋವಾಗ್ತದೆ ಅಂತ ಯಾರು ಹೇಳಿ, ಮನೆಯಲ್ಲಿ ಮಗು ಅಳುವಾಗ ತಂದೆ ತಾಯಿ ಅಂದ್ರೆ ಏನು ಹೇಳ್ತಾರೆ, ನಿನ್ನನಿತ್ಯ ನಾನು ಡೆಂಟಲ್ ಡಾಕ್ಟರ್ ನಡೆಯಲೇ ತೊಂಬಪ್ಪೆ 6 ಇಂಜೆಕ್ಷನ್ ಕೊಡ್ಪೇರೋ ಅಂತೇಳಿ ಮೊದಲೇ ಆ ಮಗು ಭಯ ಪಟ್ಟಿರ್ತಾನೆ. ಹೀಗೆ ಹೇಳಿದಾಗ ಅವನ ತಲೆಯಲ್ಲಿ ಈ ಡೆಂಟಲ್ ಡಾಕ್ಟರ್ ಅಂತ ಹೇಳಿದ ಕೂಡಲೇ, ಡೆಂಟಿಸ್ಟ್ ಅಂತ ಹೇಳಿದ ಕೂಡಲೇ ವಿಲನ್ ಆಗಿಯೇ ಇರ್ತಾನೆ, ಭಯೋತ್ಪಾದಕರಾಗಿ ಕಾಣ್ತಾನೆ. ಅವನು ನಮ್ಮ ದಂತ ಚಿಕಿತ್ಸಾಲಯದ ಒಳಗಡೆ ಬರಲಿಕ್ಕೆ ಕೇಳೋದಿಲ್ಲ, ಬಂದರೂ ರಿಸೆಪ್ಷನಿಂದ ಒಳಗೆ ಬರೋದಿಲ್ಲ. ಸೊ ಇಂತಹ ಒಂದು ವ್ಯವಸ್ಥೆ ಈಗ ಆಗಿದೆ. ಸೊ ನಮ್ಮನ್ನು ಖಳನಾಯಕನ ರೀತಿಯಲ್ಲಿ ಚಿತ್ರಿಸ್ತಾ ಇದ್ದಾರೆ. ಅದು ಚೇಂಜ್ ಆಗಬೇಕು. ಅಂತಹ ಇದಕ್ಕೆ ಈ ಲೇಸರ್ ಬಹಳ ಒಳ್ಳೆಯದು. ಯಾಕೆಂದರೆ ಡ್ರಿಲ್ ಮಾಡುವಾಗ ಸೌಂಡ್ ಇಲ್ಲ, ಡ್ರಿಲ್ ಮಾಡುವಾಗ ನೋವಿಲ್ಲ, ಯಾವುದೇ ಒಂದು ಅವ್ಯಕ್ತ, ಅವರಿಗೊಂದು ಪ್ಲೆಸೆಂಟ್ ಎಕ್ಸ್ಪೀರಿಯನ್ಸ್ ಆಗಬೇಕು. ದಂತ ಚಿಕಿತ್ಸೆ ಅನ್ನೋದು ಹಿಂದಿನ ಕಾಲದಲ್ಲಿ ಅಂದರೆ ಅತ್ಯಂತ ಯಾತನಾಮಯವಾದಂಥ ಚಿಕಿತ್ಸೆ. ಈಗ ಏನಾಗಿದೆ ಅಂದರೆ ದಂತ ಚಿಕಿತ್ಸೆ ಅನ್ನೋದು ಒಂದು ನೀವು 5 ಸ್ಟಾರ್ ಹೋಟೆಲಿಗೆ ಹೋದಾಗ, ಒಂದು ನಿಮ್ಮ ಬ್ಯೂಟಿ ಪಾರ್ಲರಿಗೆ ಹೋದಾಗ ಯಾವ ರೀತಿಯ ಒಂದು ಪ್ಲೆಸೆಂಟ್ ಎಕ್ಸ್ಪೀರಿಯನ್ಸ್ ಆಗ್ತದೆ ಆ ರೀತಿ ಆಗಬೇಕು. ಅಂಥದಕ್ಕೆ ಪೂರಕವಾಗಿ ನಮ್ಮ ಲೇಸರ್ ಆಗಿದೆ. ಸೊ ಇದು ಒಂದು ಒಳ್ಳೆಯ ಬೆಳವಣಿಗೆ. ನೋವಿಲ್ಲ, ಯಾವುದೇ ರೀತಿಯ ಯಾತನಾಮಯವಾದಂಥ ಅವ್ಯಕ್ತವಾದಂಥ ಭಯ ನಿವಾರಣೆ ಆಗಲಿಕ್ಕೆ ಇದು. ಮತ್ತು ಇಂಜೆಕ್ಷನ್ ಕೊಡೋದಂತೆ ಖಂಡಿತವಾಗಿಯೂ ಇಲ್ಲ. ಈಗ ನಾವು ಯಾವುದೇ ಸಣ್ಣ ಪುಟ್ಟ ಪ್ರೊಸೀಜರ್ ಮಾಡಬೇಕು, ಒಂದು ಇಂಜೆಕ್ಷನ್ ಕೊಡೋದಂದರೆ, ಜನರಿಗೆ ಬಾಯಿಯೊಳಗೆ ಇಂಜೆಕ್ಷನ್ ಕೊಡೋದಂದರೆ ಅದು ಬಾಯಲ್ಲಿ ಬಾಂಬ್ ಹಾಕಿದಾಗ ಅತ್ಯಂತವಾದಂಥ ನೋವು, ಯಾತನಾಮಯವಾದಂಥ ಸಿಚುವೇಶನ್. ಎಲ್ಲಿ ಆದರೂ ಕೊಡಿ, ಬಾಯಲ್ಲಿ ಇಂಜೆಕ್ಷನ್ ಕೊಡಬೇಡಿ. ನನಗೆ ಈಗಲೂ ಅನಿಸ್ತೇನೆ, ಕೆಲವೊಂದು ಪೇಷಂಟ್ಗಳು ಬಂದು, ಡಾಕ್ಟ್ರೆ ಕೂಳಿದೆಪ್ಲೆ ಇಂಜೆಕ್ಷನ್ ಬಂತ ಮುಳ್ಪ ಕೊರಲೆ ಅಂತ ಹೇಳ್ತಾರೆ. ಅಂತಹ ಮುಗ್ಧರು ಸಹ ಇದ್ದಾರೆ ಈಗ. ಹಳ್ಳಿಯವರೆಲ್ಲ ಬಂದು ಅಲ್ಪ ಬಾಯಿಟು ಕೊರೊಡ್ಚಿ ಇಂಜೆಕ್ಷನ್ ಅಂತ. ನಾವು ಹಲ್ಲು ಕೀಳುವಾಗ ಹಲ್ಲಿನ ಸುತ್ತವೇ ಇಂಜೆಕ್ಷನ್ ಕೊಡಬೇಕು ಹೊರತು ಕೈಗೆ ಕಾಲಿಗೆ ಕೊಡ್ಲಿಕ್ಕೆ ಆಗ್ತದಾ? ಇದು ಒಂದು ಅವ್ಯಕ್ತವಾದಂಥ ಭಯ. ಯಾವುದೇ ಪ್ರೊಸೀಜರ್ ಲೇಸರ್ನಲ್ಲಿ ಮಾಡುವಾಗ ಅದಕ್ಕೆ ಇಂಜೆಕ್ಷನ್ ಅವಶ್ಯಕತೆ ಇಲ್ಲ, ಅರಿವಳಿಕೆ ಇಂಜೆಕ್ಷನ್ ಕೊಡಬೇಕಾದ ಅವಶ್ಯಕತೆ ಇಲ್ಲ, ಯಾವುದೇ ನೋವಾಗುವುದಿಲ್ಲ, ಮತ್ತು ಗಾಯ ಬಹಳಷ್ಟು ಬೇಗ ಒಣಗ್ತದೆ. ನಾವು ಸರ್ಜರಿ ಮಾಡಿದಾಗ 1 ವಾರ 10 ದಿವಸ ಗಾಯ ಒಣಗಲಿಕ್ಕೆ ಬೇಕಾದರೆ ಇಂತಹ ಸಂದರ್ಭಗಳಲ್ಲಿ ಕೇವಲ ಆದಷ್ಟು ಬೇಗ ಗಾಯ ಒಣಗ್ತದೆ. ಮತ್ತು ಈ ಲೇಸರ್ ಚಿಕಿತ್ಸೆ ಮಾಡಿದಾಗ ಇನ್ಫೆಕ್ಷನ್ ಆಗುವ ಸಾಧ್ಯತೆಗಳು ಬಹಳ ಕಡಿಮೆ. ಯಾಕೆಂದರೆ ಈ ಹೀಟಿಗೆ, ನಮ್ಮ ಈ ಲೇಸರ್ ಚಿಕಿತ್ಸೆಯ ಬೆಳಕಿಗೆ ಬ್ಯಾಕ್ಟೀರಿಯಾಗಳು ಸಹ ಸಾಯ್ತದೆ. ಸೊ ನೋವಿಲ್ಲದೆ, ಯಾವುದೇ ಯಾತನೆ ಇಲ್ಲದೆ, ಅವ್ಯಕ್ತವಾದಂತಹ ಭಯ ಇಲ್ಲದೆ, ಸೌಂಡ್ ಇಲ್ಲದೆ ಬಹಳ ಬೇಗ ಗಾಯ ಒಣಗ್ತದೆ, ಮತ್ತು ರಕ್ತ ಬರುವುದಿಲ್ಲ. ಇದೊಂದು ವಿಶೇಷವಾದಂಥ ಒಂದು ಚಿಕಿತ್ಸೆ.
ಸಾಮಾನ್ಯವಾಗಿ ಜನರು ಹೆದರುವುದು ಒಂದು ನೋವಿಗೆ ಇನ್ನೊಂದು ರಕ್ತಕ್ಕೆ. ದ ಮೊಮೆಂಟ್ ದೇ ಸಿ ಬ್ಲಡ್ ಇನ್ ದ ಮೌತ್, ಹೆಚ್ಚಿನವರು ರೋಗಿಗಳ ಜೊತೆ ಬಂದವರು ಸಹ ಅಲ್ಲಿ ಬೀಳ್ತಾರೆ. ನಾವು ಕೆಲವೊಮ್ಮೆ ಹಲ್ಲು ಕೀಳುವಾಗ ಹಲ್ಲು ಕಿತ್ತ ವ್ಯಕ್ತಿ ಆರಾಮಾಗಿ ಕೂತಿರ್ತಾನೆ, ಅವನ ಜೊತೆ ಬಂದವನು ದೊಪ್ಪ ಅಂತ ಬಿದ್ದಿರ್ತಾನೆ. ಯಾಕೆ? ಅವನು ಆ ರಕ್ತ ನೋಡಿದ ಕೂಡಲೇ ಅವರಿಗೆ ಒಂದು ರೀತಿಯಾದ ಅವ್ಯಕ್ತವಾದ ಭಯ, ರಕ್ತ ಬಂತು ಅಂತ ಹೇಳಿ. ರಕ್ತ ನೋಡಿದ ಕೂಡಲೇ ಹೆದರುವವರು ಇವತ್ತಿಗೂ ಇದ್ದಾರೆ. ಅದು ಜೀವಂತಿಕೆಯ ಲಕ್ಷಣ. ಹಲ್ಲು ಕಿತ್ತ ಮೇಲೆ ರಕ್ತ ಬಾರದೆ ಮತ್ತಿನ್ನೇನು ಬರ್ತದೆ? ರಕ್ತನೇ ಬರಬೇಕು ಹಲ್ಲು ಕಿತ್ತ ಮೇಲೆ. ಅದು ವ್ಯಕ್ತಿಯ ಜೀವಂತಿಕೆಯ ಲಕ್ಷಣ. ಒಂದು ಹಲ್ಲು ಕಿತ್ತಾಗ 5 ರಿಂದ 8 ml ರಕ್ತ, 10 ml ರಕ್ತ ಮ್ಯಾಕ್ಸಿಮಮ್ ಹೋಗಬೇಕಾಗತ್ತೆ. ಯಾಕೆ ರಕ್ತ ಬರ್ತದೆ? ಗಾಯ ಒಣಗಲಿಕ್ಕೆ ರಕ್ತ ಬರಲೇಬೇಕು, ರಕ್ತ ಹೆಪ್ಪುಗಟ್ಟಬೇಕು, ಅದರ ಮೇಲೆ ಎಪಿಥೆಲಿಯಲೈಸ್ ಆಗಬೇಕು, ಗಾಯ ಒಣಗಬೇಕು. ರಕ್ತ ಬರುವುದು ಜೀವಂತಿಕೆಯ ಲಕ್ಷಣ. ಅದು ಏನಾಗ್ತದೆ ಅಂದರೆ ಹಲ್ಲು ಕಿತ್ತಾಗ ಈ ರೀತಿ ರಕ್ತ ಬಂದಾಗ ಜನರು ತಲೆ ಸುತ್ತಿ ಬೀಳುವಂಥದ್ದು. ಈ ಪ್ರೊಸೀಜರ್, ಈ ಲೇಸರ್ನಲ್ಲಿ ಹಲ್ಲು ಕೀಳಲಿಕ್ಕೆ ಆಗೋದಿಲ್ಲ, ಅದು ನಾನು ಹೇಳ್ತೇನೆ ಮೊದಲೇ ನಮ್ಮ ವೀಕ್ಷಕರಿಗೆ. ಆದರೆ ಬೇರೆ ಬೇರೆ ಸಣ್ಣ ಪುಟ್ಟ ಚಿಕಿತ್ಸೆಗಳಿಗೆ ಈ ಲೇಸರ್ ಚಿಕಿತ್ಸೆ ಮಾಡುವಾಗ 1 ಡ್ರಾಪ್ ಸಹ ರಕ್ತ ಬರುವುದಿಲ್ಲ. ಇದೊಂದು ವಿಶೇಷವಾದಂಥ ಬೆಳವಣಿಗೆ. ಯಾವಾಗ ರಕ್ತ ಬರುವುದಿಲ್ಲೋ, ಬ್ಲಡ್ಲೆಸ್ ಫೀಲ್ಡ್, ಆವಾಗ ಜನರು ಸ್ವಲ್ಪ ಕಂಫರ್ಟೇಬಲ್ ಆಗಿರ್ತಾರೆ. ನೋವಿಲ್ಲ, ಇಂಜೆಕ್ಷನ್ ಇಲ್ಲ, ರಕ್ತ ಇಲ್ಲ. ಇದೊಂದು ವಿಶೇಷವಾದಂಥ ಒಂದು ಚಿಕಿತ್ಸೆ ಅಂತೇಳಿ ಅವರಿಗೆ ಒಂದು ನಮ್ಮ ಮೇಲೆ ಒಂದು ವಿಶೇಷವಾದಂಥ ಒಂದು ನಂಬಿಕೆ ಬರ್ತದೆ, ಅವ್ಯಕ್ತ ಭಯ ಹೋಗ್ತದೆ. ನಾವು ವಿಲನ್ಗಳಾಗೋ ಬದಲು ನಾವು ಹೀರೋಗಳಾಗಲಿಕ್ಕೆ ಒಂದು ಸಾಧ್ಯತೆ ತೆರೆದಿಡ್ತದೆ ನಮಗೆ. ಈ ನಿಟ್ಟಿನಿಂದ ಇನ್ನಷ್ಟು ಲೇಸರ್ ಚಿಕಿತ್ಸೆಗಳಿಗೆ ತೊಡಗಿಸಿಕೊಳ್ಳಿ ಜನರು. ಸೊ ಜನರಿಗೆ ನಮ್ಮ ಮೇಲೆ ವಿಶೇಷವಾದ ಅಭಿಮಾನ, ಪ್ರೀತಿ ಹುಟ್ಟಲಿ ಅಂತೇಳಿ ನಾನು ಈ ಮೂಲಕ ಮಾಧ್ಯಮದ ಮುಖಾಂತರ ಕೇಳಿಕೊಳ್ಳಿಕ್ಕೆ ಇಚ್ಛೆಪಡ್ತೇನೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕೊಡಲ ವಿಶೇಷ ಮಾತುಕತೆ ಕಾರ್ಯಕ್ರಮ ಸುರಕ್ಷಾ ಸಂಜೀವಿನಿ, ನಿಮ್ಮ ಆರೋಗ್ಯಕ್ಕೊಂದು ಕೈಪಿಡಿ ಲೇಸರ್ ಚಿಕಿತ್ಸೆಯ ಬಗ್ಗೆ ಈ ಕಾರ್ಯಕ್ರಮದಲ್ಲಿ ನಾವು ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು ಲೇಸರ್ ಚಿಕಿತ್ಸೆ ಅಂದರೆ ಏನು, ಲೇಸರ್ ಚಿಕಿತ್ಸೆಯನ್ನು ಯಾಕಾಗಿ ಬಳಸ್ತಾರೆ ಎನ್ನುವ ಬಗ್ಗೆ ಒಳ್ಳೆಯ ಮಾಹಿತಿಯನ್ನು ನೀಡಿದ್ದಾರೆ. ಈಗ ಡಾಕ್ಟ್ರೇ, ಲೇಸರ್ ಚಿಕಿತ್ಸೆಯಿಂದ ಆಗುವ ಲಾಭಗಳನ್ನು ನೀವು ಹೇಳಿದ್ರಿ, ಇದರಿಂದ ಏನಾದರೂ ತೊಂದರೆಗಳು ಇವೆಯಾ? ನೋಡಿ, ಲೇಸರ್ ಚಿಕಿತ್ಸೆ ಯಾವುದೇ ಚಿಕಿತ್ಸೆಯಲ್ಲಿ ಬರೀ ಲಾಭ ಅಂತ ಹೇಳಿರೋದಿಲ್ಲ, ಕೆಲವೊಂದು ಸಣ್ಣ ಪುಟ್ಟ ತೊಂದರೆಗಳು ಇರ್ತದೆ. ಯಾವುದೇ ಮದ್ದು ತಗೊಂಡ್ರು ಅದಕ್ಕೊಂದು ಸೈಡ್ ಎಫೆಕ್ಟ್ ಅಂತ ಇದೆ. ಹೌದೌದು. ಇದರಲ್ಲಿ ಒಂದು ಪ್ರಾಬ್ಲಮ್ ಅಂತ ಹೇಳಿದರೆ ಒಂದು ಕಾಸ್ಟ್. ಮೊದಲೇ ನಾವು ಈಗ ತಾನೇ ಹೇಳಿದೆ, ಡ್ರಿಲ್, ಫಿಲ್ ಆ್ಯಂಡ್ ಬಿಲ್ ನೋಡಿದ ಕೂಡಲೇ ದುಬಾರಿ ಅಂತ ಹೇಳೋ ಭಾವನೆ. ಈಗ ಈ ಲೇಸರ್ ಚಿಕಿತ್ಸೆಗೆ ಒಂದು ಲೇಸರ್ ಮೆಷಿನಿಗೆ ಸಾಮಾನ್ಯವಾಗಿ ಮಿನಿಮಮ್ 5 ಲಕ್ಷ ಇರ್ತದೆ. ಅದರಲ್ಲಿ ಬೇರೆ ಬೇರೆ ರೀತಿಯ ಪ್ರೋಬ್ಗಳಿದೆ, ಬೇರೆ ಬೇರೆ ರೀತಿಯ ಇನ್ಸ್ಟ್ರೂಮೆಂಟ್ಗಳಿದೆ. ಒಂದು ಪರಿಪೂರ್ಣವಾದ ಲೇಸರಿಗೆ ಏನಿಲ್ಲ ಅಂದರೆ 75 ರಿಂದ 80 ಲಕ್ಷ ಹಣ ಇರ್ತದೆ. ಸೊ ಏನಾಗ್ತದೆ, ನ್ಯಾಚುರಲಿ ಅಷ್ಟೊಂದು ದುಬಾರಿ ಉಪಕರಣ ಉಪಯೋಗಿಸುವಾಗ ಒಂದು ಸಿಟ್ಟಿಂಗಿಗೆ ನಾವು 5 ರಿಂದ 10 ಸಾವಿರ ರೂಪಾಯಿ ಚಾರ್ಜ್ ಮಾಡಬೇಕಾಗತ್ತೆ. ಅಂದರೆ ರೋಗಿಗಳ ಮೇಲೆ ಹೊರೆ ಬೀಳುವಂಥದ್ದು. ಈ ಕಾರಣದಿಂದ ಲೇಸರ್ ಚಿಕಿತ್ಸೆ ಅತ್ಯಂತ ಸ್ವಲ್ಪ ದುಬಾರಿ, ಸಾಮಾನ್ಯ ಜನರಿಗೆ ಎಟಕುವ ಸ್ಥಿತಿಯಲ್ಲಿ ಇಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಸರ್ಕಾರ ಗ್ರಾಮೀಣ ಪ್ರದೇಶಗಳಲ್ಲಿ ದಂತ ಚಿಕಿತ್ಸೆಗಳನ್ನು ಇಟ್ಟು ಅಲ್ಲಿ ಲೇಸರ್ ಸೌಲಭ್ಯ ದೊರಕುವಂತೆ ಮಾಡಿದರೆ, ಅಥವಾ ಮಲ್ಟಿನ್ಯಾಷನಲ್ ಕಂಪನಿಗಳು ಲೇಸರ್ ಚಿಕಿತ್ಸೆಗಳನ್ನು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳಷ್ಟು ಕಾಲೇಜುಗಳಿದೆ, ಫ್ರೀ ಚಿಕಿತ್ಸೆಗಳು ನೀಡ್ತಾ ಇದ್ದಾರೆ. ಲೇಸರ್ ಚಿಕಿತ್ಸೆಗಳು ಅಲ್ಲಿ ಸೌಲಭ್ಯ ಜನರಿಗೆ ಸಿಕ್ಕಿದಲ್ಲಿ ಬಹುಶಃ ಈ ದುಬಾರಿ ಅನ್ನೋ ಟ್ಯಾಗ್ ಹೋಗ್ಬೋದು. ಮುಂದಿನ ದಿನಗಳಲ್ಲಿ ಬಹಳಷ್ಟು ಹೊಸದು ಲೇಸರ್ ಮೆಷಿನ್ಗಳು, ಯಂತ್ರಗಳು ಬಂದು ಮಾರುಕಟ್ಟೆಗೆ ಬಂದು ಅವರೊಳಗೆ ಒಂದು ಸ್ಪರ್ಧೆ ಬೆಳೆದು ಇದರ ವೆಚ್ಚ ಕಡಿಮೆ ಆದರೆ ಬಹುಶಃ ರೋಗಿಗಳಿಗೆ ಲಾಭ ಆಗ್ಬೋದು. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಲೇಸರ್ ಚಿಕಿತ್ಸೆಗಳು ಇನ್ನಷ್ಟು ಬರಲಿ, ಜನರಿಗೆ ಅತ್ಯಂತ ಕಡಿಮೆ ದರದಲ್ಲಿ ಚಿಕಿತ್ಸೆ ದೊರಕಲಿ ಅಂತ ನಾನು ಹಾರೈಸ್ತೇನೆ. ಆದರೆ ಸದ್ಯದ ಮಟ್ಟಿಗೆ ಲೇಸರ್ ಚಿಕಿತ್ಸೆ ಸ್ವಲ್ಪ ದುಬಾರಿ. ರೆಗ್ಯುಲರ್ ದಂತ ಚಿಕಿತ್ಸೆಗಿಂತ ಲೇಸರ್ ಚಿಕಿತ್ಸೆ ಸಾಮಾನ್ಯವಾಗಿ ನಾನು ಹೇಳೋದು, ಒಂದು ಲೇಸರ್ ಫಿಲ್ಲಿಂಗಿಗೆ ನಾವು ನಮ್ಮ ರೆಗ್ಯುಲರ್ ಫಿಲ್ಲಿಂಗಿಗೆ ಒಂದು 500-1000 ಚಾರ್ಜ್ ಮಾಡಿದರೆ ಲೇಸರ್ ಫಿಲ್ಲಿಂಗಿಗೆ ಏನಿಲ್ಲ ಅಂದರೆ 4-5 ಸಾವಿರ ರೂಪಾಯಿ ಚಾರ್ಜ್ ಆಗುತ್ತೆ. ಸೊ ಇದು ದುಬಾರಿ ವೆಚ್ಚ. ಇದನ್ನು ನಾವು ತಂತ್ರಜ್ಞಾನಕ್ಕೆ ನಾವು ಹಣ ಕೊಡಲೇಬೇಕಾಗತ್ತೆ, ಬೆಲೆ ಕೊಡಲೇಬೇಕಾಗತ್ತೆ. ಇದೊಂದು ವಿಚಾರ. ಇನ್ನೊಂದು, ಲೇಸರನ್ನು ನಾವು ಬಳಸುವಾಗ ಹಲ್ಲಿನ ಒಳಗೆ ಅಸ್ಥಿಮಜ್ಜೆ ಅಂತ ದಂತಮಜ್ಜೆ ಅಂತ ಇರುತ್ತೆ. ಹೇಗೆ ಬೋನಿನ ಒಳಗೆ ಅಸ್ಥಿಮಜ್ಜೆ ಇದ್ದ ಹಾಗೆ ಹಲ್ಲಿನ ಒಳಭಾಗದಲ್ಲಿ ದಂತಮಜ್ಜೆ ಅಂತೇಳಿ ಸಾಫ್ಟ್ ಪೋರ್ಷನ್. ನಾವು ಭಾಳಷ್ಟು ಈ ಲೇಸರನ್ನು ಎನಾಮಲ್ ಮೇಲೆ, ಡೆಂಟಿನ ಮೇಲೆ ಬಳಸಿದರೆ, ಈಗ ಹೈಪರ್ ಸೆನ್ಸಿಟಿವಿಟಿ ಅಂತ ನಾನು ಹೇಳಿದೆ, ಅತಿ ಸಂವೇದನೆ, ಈ ಕಿರಣಗಳನ್ನು, ಬೆಳಕಿನ ಸ್ಟ್ರೀಮ್ಲೈನ್ ಆದಂಥ ಕಿರಣಗಳನ್ನು ಅದರ ಮೇಲೆ ಬಹಳ ಹೊತ್ತು ಹಿಡಿದಾಗ ಅದರ ಹೀಟಿನಿಂದ, ಅದರಿಂದ ರಿಲೀಸ್ ಆಗುವಂಥ ಹೀಟು, ಶಾಖದಿಂದ ದಂತ ಮಜ್ಜೆಗೆ ಹಾನಿಯಾಗಿ ಹಲ್ಲು ನಾನ್ ವೈಟಲ್, ಹಲ್ಲು ಜೀವ ಕಳೆದುಕೊಳ್ಳುವ ಸಾಧ್ಯತೆಗಳು ಇಲ್ಲ ಅಂತೇಳಿ ಅಲ್ಲ. ಸೊ ಸ್ವಲ್ಪ ಕೇರ್ಫುಲ್ ಆಗಿ ಇರಬೇಕಾಗತ್ತೆ. ಸೊ ಇದರ ಬಗ್ಗೆ ವಿಶೇಷವಾದ ಸಂಶೋಧನೆಗಳು, ದ ಇಫೆಕ್ಟ್ ಆಫ್ ಹೀಟ್ ಆಫ್ ಲೇಸರ್ ಆನ್ ಪಲ್ಪ್ ಅಂತ ಹೇಳಿ ಬಹಳಷ್ಟು ಸಂಶೋಧನೆಗಳು ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಅದರ ಪರ್ಯಾಯವಾದಂತಹ ವ್ಯವಸ್ಥೆ ಸಹ ಬರಬಹುದು.
ಅದರಿಂದ ಏನೇನು ತೊಂದರೆಗಳಾಗ್ತದೆ ಅನ್ನೋದ್ರ ಬಗ್ಗೆಯೂ ವಿಶೇಷವಾದ ಸಂಶೋಧನೆಗಳು ನಡೆದು ಜನರಿಗೆ ಪೂರಕವಾದಂಥ ವ್ಯವಸ್ಥೆ ಸಿಗಲಿ ಅಂತೇಳಿ ನಾನು ಹಾರೈಸ್ತೇನೆ. ಇದಲ್ಲದೆ ಈ ಲೇಸರ್ ಚಿಕಿತ್ಸೆ ನೀಡುವಾಗ ಕೆಲವೊಂದು ಕೆಮಿಕಲ್ಗಳು ರಿಲೀಸ್ ಆಗ್ತದೆ. ನಾವು ವಿಶೇಷವಾದ ಪ್ರೊಟೆಕ್ಷನ್ಗಳನ್ನು ನಾವು ಮಾಡಿಕೊಳ್ಬೇಕಾಗುತ್ತೆ. ರೋಗಿಗೂ ಮಾಡಬೇಕಾಗತ್ತೆ, ವೈದ್ಯರು ಸಹ ನಾವು ಸ್ಪೆಷಲ್ ಕನ್ನಡಕಗಳನ್ನು ಹಾಕಿಕೊಳ್ಬೇಕಾಗತ್ತೆ, ಮತ್ತು ಮುಖ ಕವಚ, ತಲೆ ಕವಚಗಳನ್ನೆಲ್ಲ ಹಾಕ್ಕೊಳ್ಬೇಕಾಗತ್ತೆ. ಈ ಹೀಟ್ ಪ್ರೊಡ್ಯೂಸ್ ಆದಾಗ, ಈ ಕೆಮಿಕಲ್ ರಿಲೀಸ್ ಆದಾಗ ಕಣ್ಣಿಗೆ ಡ್ಯಾಮೇಜ್ ಆಗುವ ಸಾಧ್ಯತೆಗಳೆಲ್ಲ ಇದೆ. ಅದಕ್ಕೆ ವಿಶೇಷವಾದಂತಹ ಪರಿಕರಗಳು ನಮಗೆ ಇದೆ, ಅದನ್ನೆಲ್ಲ ನಾವು ಬಳಸಿಕೊಳ್ಬೇಕು, ಮತ್ತು ರೋಗಿಗೂ ಸಹ ಹಾಕಬೇಕಾಗತ್ತೆ. ಈ ರೀತಿಯ ತೊಂದರೆಗಳು, ವೆಚ್ಚ, ದುಬಾರಿ ವೆಚ್ಚ, ಮತ್ತು ಅತ್ಯಂತ ವಿಶೇಷ ಪರಿಕರಗಳು, ಮತ್ತು ದಂತ ಮಜ್ಜೆಗೆ ಆಗುವಂಥ ಹಾನಿಗಳು, ಇವೆಲ್ಲವನ್ನು ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಅದೇನೇ ಇರಲಿ, ನಾವು ನೆಗೆಟಿವ್ಗಳ ಬಗ್ಗೆ ಜಾಸ್ತಿ ಮಾತಾಡೋ ಬದಲು ಅದರಿಂದ ಭಾಳಷ್ಟು ಲಾಭಗಳಿಗೆ ತಾನೇ ಹೇಳಿದೆ. ಸೋಂಕಾಗುವ ಸಾಧ್ಯತೆಗಳು ಕಡಿಮೆ ಇದೆ, ನೋವಿಲ್ಲ, ಇಂಜೆಕ್ಷನ್ ಇಲ್ಲ, ಬ್ಲಡ್ಲೆಸ್ ಫೀಲ್ಡ್, ಮತ್ತು ಸ್ಟಿಚ್ ಹಾಕುವ ವ್ಯವಸ್ಥೆನೂ ಇಲ್ಲ. ಸಾಮಾನ್ಯವಾಗಿ ಒಂದು ಸರ್ಜರಿ ಮಾಡಿದರೆ ನಾವಲ್ಲಿ ಸ್ಟಿಚ್ ಹಾಕಬೇಕಾಗತ್ತೆ ಗಾಯ ಒಣಗಲಿಕ್ಕೆ. ಇಲ್ಲಿ ಯಾವುದೇ ಸ್ಟಿಚ್ ಹಾಕುವುದ, ಸಣ್ಣ ಸರ್ಜರಿ ಮಾಡಿದರೆ ಸ್ಟಿಚ್ ಹಾಕಬೇಕಾದ ಅವಶ್ಯಕತೆಯೂ ಇಲ್ಲ. ಸೊ ಈ ಕಾರಣದಿಂದ ನಾವು ಇದರ ಲಾಭಗಳನ್ನು ನೋಡಿದಾಗ ಇದರ ಇದರಿಂದ ಏನು ತೊಂದರೆಗಳು ಅದು ಗೌಣವಾಗ್ತದೆ. ಸೊ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಂಶೋಧನೆಗಳು ನಡೆದು ಬಹಳಷ್ಟು ಇಫೆಕ್ಟಿವ್ ಆದಂಥ ಲೇಸರ್ ಯಂತ್ರಗಳು ಮಾರುಕಟ್ಟೆಗೆ ಬಂದು ಜನರಿಗೆ, ರೋಗಿಗಳಿಗೆ ಅನುಕೂಲ ಆಗಲಿ ಅಂತೇಳಿ ನಾನು ಈ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾವುದೇ ಒಂದು ನಾಣ್ಯವನ್ನು ತೆಗೆದುಕೊಂಡ್ರು ನಾಣ್ಯಕ್ಕೆ ಎರಡು ಮುಖ ಅಂತ ಹೇಳ್ತೇವೆ. ಒಂದು ಕಡೆಯಿಂದ ಲಾಭ ಇದ್ದರೆ ಇನ್ನೊಂದು ಕಡೆಯಿಂದ ಸ್ವಲ್ಪ ನಷ್ಟ ಅಂತ ಇದೆ. ಅದು ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳುವಾಗ ನಾವು ಮ್ಯೂಚುವಲ್ ಫಂಡಲ್ಲಿ ಕೂಡ ಕೇಳ್ತೇವೆ. ಅದಕ್ಕೆ ತೊಡಗಿಸಿಕೊಂಡ್ರೆ ಏನೇನು ಲಾಭ ಇದೆ ದೊಡ್ಡ ಶಬ್ದಗಳಲ್ಲಿ ಹೇಳ್ತಾರೆ, ರಿಸ್ಕ್ ಫ್ಯಾಕ್ಟರ್ ಸಣ್ಣ ಶಬ್ದಗಳಲ್ಲಿ ಹೇಳ್ತಾರೆ. ಇಲ್ಲಿ ಕೂಡ ಅಷ್ಟೇ, ತೊಂದರೆಗಳು ಏನು ಇದ್ದರೂ ಅದು ಗೌಣ. ಅದಕ್ಕಿಂತ ಅದರಲ್ಲಿ ಆಗುವಂತಹ ನೀವು ಹೇಳಿದಾಗೆ ಲಾಭಗಳು ತುಂಬ ಇವೆ. ನಮ್ಮ ಅಲ್ಲಿನ ಬಣ್ಣ ಬದಲಿಸುವಂತಹದ್ರಿಂದ ಹಿಡಿದು ಎಲ್ಲವನ್ನೂ ಮಾಡಬಹುದು. ಈಗ ನೋಡಿ, ಹಿಂದಿನ ಕಾಲದಲ್ಲಿ ದಂತ ಚಿಕಿತ್ಸೆ ಅಂತ ಹೇಳಿದರೆ ಏನಿತ್ತು, ಬರೀ ಹಲ್ಲು ಕೀಳುವಂಥದ್ದು, ಹಲ್ಲಿಗೆ ಸಿಮೆಂಟ್ ಹಾಕುವಂಥದ್ದು, ಮತ್ತು ಹಲ್ಲು ಸೆಟ್ ಮಾಡುವಂಥದ್ದು ಅಷ್ಟೇ ಇತ್ತು. ಈಗ ನಮಗೆ ಸೌಂದರ್ಯವರ್ಧಕ ಚಿಕಿತ್ಸೆ ಇದೆ ಅಂತ ಹೇಳುವ ಪರಿಕಲ್ಪನೆ ಇರಲಿಲ್ಲ. ಒಬ್ಬ ವ್ಯಕ್ತಿಯ ಮುಖದ ಅಂದವನ್ನು, ಮುಖದ ಸ್ಮೈಲನ್ನು ಚೇಂಜ್ ಮಾಡ್ಬೋದು ಅಂತ ಕಲ್ಪನೆ ಯಾರಿಗಾದರೂ ಇತ್ತಾ? ಇಲ್ಲ. ಈಗ ದಂತ ಚಿಕಿತ್ಸೆ ಅನ್ನೋದು ಈ ಹಲ್ಲು ಕೀಳೋದಕ್ಕಿಂತ ಈಗ ಹಲ್ಲು ಕೀಳೋದು ಬಹಳಷ್ಟು ಕಡಿಮೆ. ಹಿಂದಿನ ಕಾಲದಲ್ಲಿ ನೋವು ಬಂದರೆ ಹಲ್ಲು ಕೀಳೋದು. ಈಗ ನಾವು ಯಾವಾಗ ಹಲ್ಲು ಕೀಳ್ತೇವೆ, ಹಲ್ಲು ಎಲ್ಲ ಹಾಳಾಗಿ ಹಲ್ಲು ಬೇರು ಮಾತ್ರ ಉಳಿದಾಗ ಮಾತ್ರ ಕೀಳುವಂಥದ್ದು. ಇಲ್ಲದಿದ್ದರೆ ನಾವು ಅದಕ್ಕೆ ರೂಟ್ ಕೆನಾಲ್ ಚಿಕಿತ್ಸೆ ಮಾಡ್ತೇವೆ. ಅದಕ್ಕೆ ಫಿಲ್ಲಿಂಗ್ ಹಾಕಿ, ಆಮೇಲೆ ಕವರ್ ಹಾಕಿ, ಕ್ಯಾಪ್ ಹಾಕಿ, ಕ್ರೌನ್ ಹಾಕಿ, ಮೊದಲಿನ ಹಾಗೆ ನಾವು ಮಾಡಿಕೊಡ್ತೇವೆ. ಹಲ್ಲನ್ನು ಹಲ್ಲಿನ ಹಾಗೆ ಉಳಿಸಿಕೊಳ್ಳುವಂತಹ ಎಲ್ಲ ತಂತ್ರಜ್ಞಾನ ಈಗ ಇದೆ. ಹಾಗಿರುವಾಗ ನಾವು ಈ ಸೌಂದರ್ಯವರ್ಧಕ ಚಿಕಿತ್ಸೆಗೆ ಹೆಚ್ಚು ಈಗ ನಾವು ಜನ ಒತ್ತು ಕೊಡುವಾಗ, ಯುವಜನರು ಅಷ್ಟೇ, ಎಲ್ಲ ಕ್ಯಾವಿಟಿ ಇಲ್ಲದ ಮೊದಲೆಲ್ಲ ದಂತ ವೈದ್ಯರು ಯಾವಾಗ ಹಲ್ಲಲ್ಲಿ ಕ್ಯಾವಿಟಿ ಆದಾಗ ಮಾತ್ರ, ಈಗ ಹಾಗಲ್ಲ. 15 ವರ್ಷ ಆದಾಗ ಅವರಿಗೆ ಒಂದು ಸೌಂದರ್ಯ ಪ್ರಜ್ಞೆ ಬೆಳೀತದೆ ಮಕ್ಕಳಿಗೆ. ಹಲ್ಲು ಸ್ವಲ್ಪ ಆಚೆ ಈಚೆ ಇದ್ದರೆ, ಉದ್ದಗಿಡ್ಡ ಇದ್ದರೆ, ಹಲ್ಲಿನ ಕಲರ್ ಚೇಂಜ್ ಆದರೆ, ಅಥವಾ ಒಸಡಿನ ಕಲರ್ ಚೇಂಜ್ ಆದಾಗ, ಆಗ ನಗುವಾಗ ಅವರು ಪ್ಲೆಸೆಂಟಬಲ್ ಆಗಿ ಸೆಲ್ಫಿ ತೆಗೆಯುವಾಗ ಮುಖ ಚಂದ ಬಂದಿಲ್ಲ ಅಂದರೆ ನೇರವಾಗಿ ಬರೋದು ದಂತ ವೈದ್ಯರವರಿಗೆ. ಏನು ಹೇಳ್ತಾರೆ, ನನ್ನ ಸ್ಮೈಲ್ ಸ್ವಲ್ಪ ಚೇಂಜ್ ಮಾಡಿದರೆ ಒಳ್ಳೆಯದು, ನನಗೆ ಇಷ್ಟ ಆಗಲಿಲ್ಲ, ಬೇರೆ ಈ ಆ್ಯಂಗಲಲ್ಲಿ ಮಾಡಿ ಅಂತೇಳಿ. ಈಗ ದಂತ ಚಿಕಿತ್ಸೆಯಲ್ಲಿ ನಾವು ತುಟಿಗಳ ಲೆಂತ್ ಜಾಸ್ತಿ ಮಾಡ್ತೇವೆ, ತುಟಿಗಳ ದಪ್ಪವನ್ನು ಕಡಿಮೆ ಮಾಡ್ತೇವೆ, ಮತ್ತು ಒಸಡಿಗಳ ಉದ್ದವನ್ನು ಅಗಲವನ್ನು ಕಡಿಮೆ ಮಾಡೋದು, ಕಲರ್ ಮಾಡುವುದು, ಈ ರೀತಿ ಎಲ್ಲ ಸಾಧ್ಯತೆಗಳು ಈ ಲೇಸರ್ ಚಿಕಿತ್ಸೆಯಿಂದ ತೆರೆದುಕೊಂಡಿದೆ. ಈ ಕಾರಣದಿಂದ ಲೇಸರ್ ಚಿಕಿತ್ಸೆ ಬಹುಶಃ ಇನ್ನೊಂದು 10 ವರ್ಷ ಕಳೆದಾಗ ದಂತ ವೈದ್ಯರ ಅನಿವಾರ್ಯವಾದಂಥ ಅವಿಭಾಜ್ಯವಾದ ಅಂಗ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಹಾಗಾದರೆ ಬಹುಶಃ ಮನುಕುಲಕ್ಕೆ ಮತ್ತಷ್ಟು ಫೋಬಿಯಾ ಹೋಗಿ, ಜನರಲ್ಲಿ ದಂತವೈದ್ಯರ ಬಳಿ ಮತ್ತಷ್ಟು ವಿಶೇಷವಾದಂಥ ಇದೊಂದು ಫೋಬಿಯಾ ಹೋಗಿ ಒಂದು ರೀತಿಯ ಒಂದು ಪಾಸಿಟಿವ್ ಎನ್ವೈರ್ಮೆಂಟನ್ನು ಕ್ರಿಯೇಟ್ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಮದುವೆ ಆಗುವಾಗ ಸಾಧಾರಣವಾಗಿ ಮದುಮಕ್ಕಳ ಅಂದಚಂದವನ್ನು ಹೆಚ್ಚಿಸುವಂತಹ ಎಲ್ಲ ರೀತಿಯ ಪ್ರಯತ್ನಗಳು ನಡೀತವೆ. ಮುಂದಿನ ದಿನಗಳಲ್ಲಿ ದಂತ ಚಿಕಿತ್ಸೆಯು ಈ ಒಂದು ವಿಭಾಗದಲ್ಲಿ ಸೇರಿಕೊಳ್ಬಹುದು ಅಂತ ಹೇಳ್ತೇವೆ. ಈಗ ಮೆಟ್ರೋದಲ್ಲಿ ತಾವು ಕೇಳಿದರೆ ಬ್ರೈಡಲ್ ಡೆಂಟಲ್ ಟ್ರೀಟ್ಮೆಂಟ್ ಅಂತೇಳಿ, ಈಗ ಚೆನ್ನೈ, ಬಾಂಬೆ, ಡೆಲ್ಲಿ ಇಂಥ ದೊಡ್ಡ ಬೆಂಗಳೂರುಗಳಲ್ಲಿ ಮದುವೆಗಿಂತ ಮೊದಲು ಮದುಮಗ ಮತ್ತು ಮದುಮಗಳು ಹೇಗೆ ನಾವು ಬ್ರೈಡಲ್ ಫೋಟೋಗ್ರಫಿ ಅಂತ ಮಾಡ್ತಾರೆ ಅಥವಾ ಶಾಪಿಂಗನ್ನು ಮಾಡ್ತಾರೆ, ಹಾಗೆ ದಂತವೈದ್ಯರ ಬಳಿ ಬರ್ತಾರೆ. ಬಂದು ಹಲ್ಲಿನ ಅಂದವನ್ನು ಹೆಚ್ಚಿಸಲಿಕ್ಕೆ ಬೇಕಾದ ಎಲ್ಲ ಚಿಕಿತ್ಸೆಗಳನ್ನು ತೆಗೆದುಕೊಂಡು ಮುಖದ ಅಂದವನ್ನು ಹೆಚ್ಚಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಇದು ಸಹ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮಾರುಕಟ್ಟೆಯಲ್ಲಿ ತೆರೆದುಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತಾರೆ. ವ್ಯಾಪಕವಾಗಿ ಬರಬಹುದು ಇದು. ವೀಕ್ಷಕ ಬಾಂಧವರೇ, ಲೇಸರ್ ಚಿಕಿತ್ಸೆ, ಇದರಿಂದ ಆಗುವಂತಹ ಪ್ರಯೋಜನಗಳು ಮತ್ತು ಈ ಚಿಕಿತ್ಸೆಯನ್ನು ಎಲ್ಲೆಲ್ಲ ಬಳಸ್ತಾರೆ ಮತ್ತು ಇದರ ಖರ್ಚು ವೆಚ್ಚಗಳ ಬಗ್ಗೆ ಒಳ್ಳೆಯ ಮಾಹಿತಿಯನ್ನು ನೀಡಿದ್ದಾರೆ ಡಾಕ್ಟರ್ ಮೋಳೆ ಮೋಹನ್ ಚೂಂತಾರ್ ಅವರು. ಅದರ ಜೊತೆಗೆ ಮುಂದಕ್ಕೆ ಇದು
ಅನಿವಾರ್ಯವಾಗಿ ನಮ್ಮ ಸೌಂದರ್ಯ ವರ್ಧಕಗಳಲ್ಲಿ ಹೇಗೆ ಈಗ ಬ್ಯೂಟಿ ಪಾರ್ಲರ್ ಇದೆಯೋ ಅದೇ ರೀತಿ ಲೇಸರ್ ಚಿಕಿತ್ಸೆ ಕೂಡ ದಂತ ಚಿಕಿತ್ಸೆಯಲ್ಲಿ ಒಂದು ಅವಿಭಾಜ್ಯ ಅಂಗ ಆಗಿ ಅದರಲ್ಲೂ ನಮ್ಮ ಸೌಂದರ್ಯವನ್ನು ಹೆಚ್ಚಿಸುವಂತಹ ಒಂದು ಒಳ್ಳೆಯ ವಿಶೇಷ ಸಾಧನವಾಗಿ ತಂತ್ರಜ್ಞಾನವಾಗಿ ಇದು ಮೂಡಿ ಬರಲಿಕ್ಕಿದೆ ಅನ್ನುವಂತಹ ಒಂದು ಒಳ್ಳೆಯ ಮಾಹಿತಿಯನ್ನು ನೀಡಿದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರು. ಈ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ನೀಡುತ್ತಿರುವಂತಹ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರಿಗೆ ಹೊಸಕೊರಲ ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳು.